ಕೆಮಿಕಲ್ ಫಿಶ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನಂಜು. ನಾವು ತಿನ್ನುವ ಆಹಾರ ಪದಾರ್ಥಗಳು ವಿಷಯುಕ್ತ ಆಗ್ತಾ ಇದೆ ಅನ್ನುವ ಸಂಗತಿಗಳನ್ನ ಪ್ರತಿನಿತ್ಯ ಕೇಳ್ತೇವೆ. ಆದ್ರೆ ಮೀನು ಒಂದು ರೀತಿಯಾದಂತಹ ಸೇಫ್ ಝೋನ್ ಅಲ್ಲಿ ಇದ್ದಂತಹ ಆಹಾರ ಪದಾರ್ಥ ಅಂತ ಹೇಳ್ಬೋದು. ಯಾವುದೇ ರೀತಿಯ ಕಲಬೆರಕೆ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಕೆಮಿಕಲ್ಗಳನ್ನ ಬಳಸೋದಿಲ್ಲ ಎನ್ನುವಂತಹ ಒಂದು ಥಿಂಕಿಂಗ್ಸ್ ಗಳು ನಮ್ದಿದ್ರೆ ಅದು ಈಗ ಸುಳ್ಳು ಅನ್ನುವ ಒಂದು ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಈ ಕುರಿತು ಜನತೆಗೆ ಬಹಳಷ್ಟು ಕನ್ಫ್ಯೂಷನ್ಸ್ ಇದೆ. ಹೌದಾ, ಈ ಮೀನಿನಲ್ಲಿ ಕೆಮಿಕಲ್ ಸಿಂಪಡಣೆ ಮಾಡುವುದು ನಿಜಾನಾ? ಈ ರೀತಿಯ ಕೆಮಿಕಲ್ಸ್ ಯುಕ್ತ ಮೀನನ್ನ ತಿಂದ್ರೆ ಯಾವ ರೀತಿ ಆರೋಗ್ಯಕ್ಕೆ ಹಾನಿಕರ, ಎಲ್ಲದರ ಕುರಿತು ನಾವಿತ್ತು ಚರ್ಚೆಯನ್ನ ಮಾಡ್ಲಿಕ್ಕಿದ್ದೇವೆ. ಇದರ ಕುರಿತು ಒಂದು ವರದಿ ಇದೆ, ನೋಡೋಣ. ಮೀನಿಗೆ ರಾಸಾಯನಿಕ ಪದಾರ್ಥಗಳನ್ನ ಮಿಶ್ರ ಮಾಡಲಾಗುತ್ತದೆ ಎನ್ನುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದ್ದು, ಈ ಬಗ್ಗೆ ಮೀನು ಮಾರಾಟ ಮಾಡುವ ಮಹಿಳೆಯರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇದೇ ಮೀನು ಮಾರಿ ಜೀವನ ಮಾಡಬೇಕು. ಈ ಜೀವನ ಮಾಡುವುದಕ್ಕಾಗಿ ಯಾರಾದರೂ ಏನು ಅಪಪ್ರಚಾರ ಎಲ್ಲ ಹೇಳ್ಬೋದು. ಎಲ್ಲ ಜನರಿಗೂ ಕೂಡ ಕೋಳಿ ಇದ್ದರೆ ಅದಕ್ಕೆ ಅಪಪ್ರಚಾರ ಮಾಡೋದಕ್ಕೆ ನಮ್ಮ ಮೀನಿಗೆ ಹೋಲಿಸಿದರೆ ಏನೋ ಗೊತ್ತಾಗೋದಿಲ್ಲ. ಹಾಗಾಗಿ ನಮ್ಮ ಇಲ್ಲಿ ಮೀನಿಗೆ ಯಾರು ಕೆಮಿಕಲ್ ಹಾಕೋದಿಲ್ಲ. ನಾವು ಫ್ರೆಶ್ ಮೀನಾಗಿ ಮಾರೋದು. ಇಷ್ಟ ತನಕ ನಮ್ಮ ಈ ಉಡುಪಿ ಮಾರುಕಟ್ಟೆಯಲ್ಲಿ, ನಮ್ಮ ಉಡುಪಿ ಸ್ಟೇಟ್ನಲ್ಲಿ ಯಾವುದರ ಬಗ್ಗೆ ಇಷ್ಟ ತನಕ ಯಾವುದೂ ಒಂದು ತೊಂದರೆಗಳು ಬರಲಿಲ್ಲ. ಇದಾಗ ಯಾರು ಹೇಳಿದ್ದಾರೋ, ಯಾಕೆ ಹೇಳಿದ್ದಾರೋ ಅಂತ ಗೊತ್ತಾಗೋದಿಲ್ಲ. ಅದು ಗ್ರಾಹಕರೆಲ್ಲ ಅದು ಹೌದಾ ಅಂತ ಎಣಿಸಿಕೊಂಡು ಮೀನಿಗೆ ಜಾಸ್ತಿ ಜನ ಗ್ರಾಹಕರು ಬರುವುದಿಲ್ಲ. ಅದು ತಪ್ಪು ಕಲ್ಪನೆ ಅಂತ ಎಲ್ರಿಗೂ ಗೊತ್ತುಂಟು. ಮೀನಿಗೆ ರಾಸಾಯನಿಕ ವಸ್ತುಗಳನ್ನ ಹಾಕುವುದಿಲ್ಲ. ಮೀನು ತಾಜಾ ಆಗಿರಲು ಐಸ್ ಹಾಗೂ ಉಪ್ಪು ಹಾಕಲಾಗುತ್ತದೆ. ಅದನ್ನ ಹೊರತುಪಡಿಸಿದರೆ ಯಾವುದೇ ರಾಸಾಯನಿಕ ವಸ್ತುಗಳನ್ನ ಬಳಸಲಾಗುತ್ತಿಲ್ಲ. ಜನರಲ್ಲಿ ಆತಂಕ ಸೃಷ್ಟಿಸುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡುತ್ತಿದ್ದಾರೆ. ಇದರಿಂದ ನಮ್ಮ ವ್ಯಾಪಾರಕ್ಕೆ ತೊಂದರೆಯಾಗುತ್ತಿದೆ. ಉಡುಪಿಯಲ್ಲಿ ಯಾವುದೇ ರೀತಿಯ ರಾಸಾಯನಿಕಗಳನ್ನ ಮೀನಿಗೆ ಬಳಸುತ್ತಿಲ್ಲ ಎಂದರು. ಅಂತ ಹೇಳ್ತಿದ್ದಾರೆ. ಅದೆಲ್ಲ ಹಾಗೆ ಎಲ್ಲ ಹೇಳಿದರೆ ನಮಗೆ ತುಂಬ ಕಷ್ಟ ಆಗ್ತದೆ. ಇಲ್ಲಿ ಆ ಥರ ಎಲ್ಲ ಮಾಡುವವರು ಯಾರಿಲ್ಲ. ನಮಗೆ ಮೀನು ವ್ಯಾಪಾರ ಮಾಡುವವರಿಗೆ ವ್ಯಾಪಾರ ನಡೀತಿಲ್ಲ ಈಗ. ಮತ್ತು ಇಲ್ಲೆಲ್ಲ ಆ ಥರ ಎಲ್ಲ ಮಾಡುವುದಿಲ್ಲ. ನಾವೆಲ್ಲ ಕೆಮಿಕಲ್ ಎಲ್ಲ ಇಲ್ಲಿ ಹಾಕುವುದಿಲ್ಲ. ನಮಗೆ ತುಂಬ ತೊಂದರೆ ಆಗ್ತದೆ. ಇಲ್ಲಿ ಮೀನು ಕೆಮಿಕಲ್ ಎಲ್ಲ ಹಾಕ್ತಾರೆ ಅಂತ ಮಾಡಲಿಕ್ಕೆ ತೊಂದರೆ ಆಗ್ತದೆ. ಮತ್ತು ಕೆಮಿಕಲ್ ಎಲ್ಲ ಹಾಕ್ತಾರೆ ಅಂತ ಹೇಳ್ತಿದ್ದಾರೆ, ಅದು ಹಾಕೋದಿಲ್ಲ. ಮೀನಿನ ಸಂತಾನೋತ್ಪತ್ತಿಯ ಸಮಯ ಆಗಿರುವುದರಿಂದ ಮೀನುಗಾರಿಕೆಗೆ ನಿಷೇಧ ಹೇರಲಾಗಿದ್ದು, ಕೇರಳ, ತಮಿಳುನಾಡು ಸೇರಿದಂತೆ ಇತರ ಜಿಲ್ಲೆಗಳಿಂದ ಜಿಲ್ಲೆಗೆ ಮೀನುಗಳನ್ನು ತರಿಸಿಕೊಳ್ಳಲಾಗುತ್ತದೆ. ಹೊರಭಾಗಗಳಿಂದ ತರಿಸಿಕೊಳ್ಳುವ ಮೀನುಗಳಿಗೆ ರಾಸಾಯನಿಕ ಪದಾರ್ಥಗಳನ್ನು ಸೇರಿಸಲಾಗುತ್ತಿದೆಯೇ ಏನೋ, ಈ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಉಡುಪಿಯಲ್ಲಿ ತಾಜಾ ಮೀನುಗಳನ್ನ ಮಾರಾಟ ಮಾಡಲಾಗುತ್ತದೆ. ಇಲ್ಲಿ ಮಳೆಗಾಲದಲ್ಲಿ ನಾಡದೋಣಿ ಮೀನುಗಾರಿಕೆ ಮಾಡಲಾಗುತ್ತದೆ. ಇದರಿಂದ ಜನರಿಗೆ ಯಾವುದೇ ಸಂಶಯ ಬೇಡ ಎನ್ನುತ್ತಾರೆ ಮೀನುಗಾರ ಮಹಿಳೆಯರು. ನಾವು ಮಲ್ಪೆ ಬಂದರಿಂದ ನಾಡದೋಣಿ ಮೀನಿಂದಾಗಲಿ, ಹೊಳೆ ಮೀನಿಂದಾಗಲಿ ಏನೂ ಸಹ ಪ್ರಾಬ್ಲಮ್ ಇಲ್ಲ. ಅದು ಈ ಬಂದರದಲ್ಲಿ ಆದದ್ದಲ್ಲ, ಅದು ಬೇರೆ ಊರಿನಲ್ಲಿ ಆದದ್ದು. ನಾವು ಇದೇ ಬಂದರದ ಮೀನು ತಗೊಂಡೋಗಿ ಸೇಲ್ ಮಾಡ್ತೇವೆ. ನಾವು ಸಹ ತಿಂತೇವೆ, ನಮ್ಮ ಮಕ್ಕಳಿಗೆ ಸಹ ಕೊಡ್ತೇವೆ, ನಮ್ಮ ಮಾರ್ಕೆಟಲ್ಲೂ ಸಹ ಸೇಲ್ ಮಾಡ್ತೇವೆ. ಅದು ಇಷ್ಟೋ ತನಕ ಏನೂ ಸಹ ಪ್ರಾಬ್ಲಮ್ ಆಗಲಿಲ್ಲ. ಅದು ನಮ್ಮ ಬಂದರಲ್ಲಿ ಆಗೋದಲ್ಲ, ಬೇರೆ ಬಂದರಲ್ಲಿ. ಅದು ನಮ್ಮ ಊರಿನಲ್ಲಿ ನಮ್ಮ ನಾಡದೋಣಿಯವರು ಹಾಕಿದ್ದಲ್ಲ, ನಮ್ಮ ಹೊಳೆ ಮೀನವರು ಹಾಕಿದ್ದು ಅಲ್ಲ, ನಾವು ಮಾರ್ಕೆಟಿನವರು ಸಹ ಹಾಕಿದ್ದಲ್ಲ. ಅದು ನಮಗೆ ಗೊತ್ತಿಲ್ಲ. ನಮ್ಮ ಊರಿನಲ್ಲಿ ತಿಂದವರಿಗೆ ಯಾರು ಸಹ ಏನೂ ಪ್ರಾಬ್ಲಮ್ ಆಗಲಿಲ್ಲ. ತರಕಾರಿ, ಹಣ್ಣುಗಳು, ಅನೇಕ ವಸ್ತುಗಳಿಗೆ ರಾಸಾಯನಿಕಗಳನ್ನ ಸೇರಿಸಲಾಗುತ್ತದೆ ಎಂಬ ರೀತಿಯ ವಿಡಿಯೋ ಕೂಡ ವೈರಲ್ ಆಗಿದೆ. ಈಗ ಮೀನಿನ ಸರದಿ. ಆದರೆ ಉಡುಪಿ ಜಿಲ್ಲೆಯ ಜನತೆ ಭಯಪಡುವ ಅಗತ್ಯ ಇಲ್ಲ ಎನ್ನುತ್ತಾರೆ ಮೀನುಗಾರರು.
ವಂದನಾ ನ್ಯೂಸ್ ಉಡುಪಿ. ಇದು ಉಡುಪಿಯ ಮೀನು ಮಾರುಕಟ್ಟೆಯ ಸ್ಟೋರಿಯನ್ನು ನೋಡಿದ್ವಿ. ಇನ್ನೊಂದು ಮಂಗಳೂರಿನಲ್ಲಿ ಈಗ ಬಹಳಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಕೆಮಿಕಲ್ ಹಾಕಿ ಪ್ರಿಸರ್ವೇಟಿವ್ ಮಾಡುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳಷ್ಟು ವೈರಲ್ ಆಗ್ತಾ ಇದೆ. ಈ ಕುರಿತಾದಂತಹ ಒಂದು ವಿಡಿಯೋ ಚಿತ್ರಣವಿದೆ, ನೋಡೋಣ. ಇಂದು ಕೆಮಿಕಲ್ ಇದೆಯಾ? ಓಬುರ ಕೆಮಿಕಲ್ ಇಜ್ಜಿ, ಓಬುರ ಕೆಮಿಕಲ್ ಇಜ್ಜಿ ಅದು ಈರೆ ಬನ್ನಡು ಅಜ್ಜ ಟೆಸ್ಟ್ ಮಾಡ್ತಿದ್ದಿ ಕಡ್ಬಿಟ್ಟು ಹಾಕ್ಲಿ ದಯಮಾಡ ತಿನ್ಪುನ ಬಂಜಿ ಆತ ಓ ನೋಡಿ ದಯಮಾಡ ಸುಮಾರು ಕಂಪ್ಲೇಂಟ್ ಆತ ನಂಗೆ ಫ್ರೂಟ್ಸ್ ಕೆಮಿಕಲ್ ಬಾಡ್ದು ನಿಫಾ ವೈರಸ್ ಮಾಲ್ತೇರು ಮುಜಿಗಾಸಗಳು ಇತ್ತ ನಿಕ್ಲು ಮೀನಿಗೆ ಕೆಮಿಕಲ್ ಬಾಡ್ದು ನನ್ನದು ಆಯ್ತದೆ ನೋಡು ಇಂಕ್ಲು ಪನ್ನೋಡು ಇದು ಏರು ಬಾಡ್ ನನ್ನ ನಿಕ್ಲೆ ಸಪ್ಲೈ ಏರು ಅದು ನಿಕ್ಲೆ ಸಪ್ಲೈ ಏರು ನಿಕ್ಲೆ ಮಾಡ್ತದ ನನ್ನ ಅದೇ ಏನೋ ಸಪ್ಲೈ ಮಾಡ್ಬೇರ ಸ್ಟೋರೇಜಿಗೆ ಕೆಮಿಕಲ್ ಹಾಕಿ ಬರೋದು ಇದು ಫ್ರೆಶ್ಗೆ ಮಾತ್ರ ಕೆಮಿಕಲ್ ಸ್ಟೋರೇಜಿಗೆ ಕೆಮಿಕಲ್ ಹಾಕಿ ಬರೋದು. ಹೌದಾ? ಈಗ ನಿಮಗೆ ಸಪ್ಲೈ ಯಾರು ಮಾಡೋದು ಇಲ್ಲಿಗೆ? ಮಂಗಳೂರಿಂದ ಡೈರೆಕ್ಟ್ ಮಂಗಳೂರು. ಹೆಸರು ಯಾರು? ಸುಮಾರು ಜನ ಇದ್ದಾರೆ. ಅಲ್ಲ ಹೆಸರು ಹೇಳಿ ಅಲ್ಲ, ನಿಮಗೆ ಗೊತ್ತಿಲ್ಲ ಮೈನ್ ಆಗಿ. ಇಲ್ಲ ನಗರ ಪಂಚಾಯತಿಗೆ ಕಂಪ್ಲೇಂಟ್ ಮಾಡುವ, ಇನ್ನು ಕ್ಲೋಸ್ ಮಾಡಲಿ ಇದನ್ನು. ಇದು ಆಕ್ಟಿವಿಟಿಯೇ ಬೇಡ ನಮಗೆ. ನೀವು ಕೆಮಿಕಲ್ ಹಾಕಿ ಕಳಿಸುವಂಥದ್ದು ಆಕ್ಟಿವಿಟಿಯೇ ಬೇಡ. ನಗರ ಪಂಚಾಯತಿಗೆ ಫೋನ್ ಮಾಡಿ. ಇಲ್ಲ ನಿಮ್ಮ ಇಬ್ರಾಹಿಂ ಇದ್ದಾರಲ್ಲ, ಯಾರು ಮೀನು ಮಾರುವ ಯಾರು, ನೀವು ಫೋನ್ ಮಾಡಿ ಹೇಳಿ. ನಾನು ತಗೊಂಡಿದ್ದೇನಲ್ಲ, ಎಷ್ಟು ಸರ್ತಿ ತಗೊಂಡೇನೆ ಇಲ್ವಾ? ನನ್ನ ತಾಯಿಯವರು ನಗರ ಪಂಚಾಯತಿ ಮೆಂಬರ್. ನಿಮ್ಮ ಹತ್ರ ಹೇಳುದಂತ ನಾನು. ಆಯ್ತು, ಹಾಗಾದ್ರೆ ಈಗ ಕೊಡಿ ಅಲ್ಲ, ಈಗ ಕೊಡಿ ಅಲ್ಲ 2 kg ನೀವು ಕೊಡ್ತೀರಾ? ಹಾಗಾದ್ರೆ ನಾನು ಪರ್ಚೇಸ್ ಮಾಡ್ತೇನೆ. ಎಷ್ಟು ಬೇಕು? ಆಯ್ತು, ನೀವು ಕೆಜಿಗೆ ಎಷ್ಟು ಹೇಳಿ. ಆಯ್ತು, ನನಗೆ ಇದು 1 kg ಕೊಡಪ್ಪ, ಇದು 1 kg ಕೊಡು, ಇದೊಂದು 1 kg ಕೊಡು, ಇದೊಂದು 1 kg ಕೊಡು, ಇದೊಂದು 1 kg ಕೊಡು, ಇದೆಲ್ಲ ಕೊಡಿ, 1 kg ಕೊಡಿ. ನಾನು ನಿಮಗೆ ಸಪ್ಲೈ ಕೊಡ್ತೇನೆ. ಟೆಸ್ಟಿಗೆ ಕಳಿಸುವ. ನಾನು ತಗೊಳ್ಳಿಲ್ಲಲ್ಲ, ಈಗ ತಗೊಳ್ತೇನೆ, ಈಗ ತಗೊಳ್ತೇನೆ, ನಾನೀಗ ತಗೊಳ್ತೇನೆ. ನೀವು ಹೇಳಿ. ಬೇಡ, ನನಗೆ ಅದು ಸೇರಿಸೇ ಬೇಡ. ನಿಮಗೆ ಅಗತ್ಯ ಇಲ್ಲ, ನೀವು ಮಾತಾಡಬೇಡಿ. ನನಗೆ ಮಾತಾಡುವವರು ಅಗತ್ಯ ಬೇಕು. ನನಗೆ ಯಾರ್ಯಾರನ್ನು ಕೊಲ್ಲುವ ಅವಶ್ಯಕತೆ ಇಲ್ಲ, ನೀವು ಮಾತಾಡುವ ಅವಶ್ಯಕತೆ ಇಲ್ಲ. ನೀವು ವರ್ಕರ್ ಅಲ್ವಾ? ಮೈನ್ ಯಾರು ಇದಕ್ಕೆ ಇನ್ಚಾರ್ಜ್? ಯಾಕೆ ಕೆಮಿಕಲ್ ಹಾಕುದನ್ನು ಮಾರಬೇಕು? ಯಾರ ಆರೋಗ್ಯ ಹಾಳಾಗುದು? ಅವನ ಹೆಂಡತಿ ಮಕ್ಕಳಿಗೆ ತಿನ್ನಿಸ್ಲಿ, ಇದನ್ನು ತಿನ್ನಿಸಬಾರ್ದು. ಅದನ್ನು ಎಲ್ಲರೂ ತಿಂತಾರೆ, ನೀವು ಇದು ಬೇಕಾದವ್ರು ತಗೊಂಡು ಹೋಗ್ತಾರೆ. ಅದರಲ್ಲಿ ಎಂತ ಉಂಟು? ಆಯ್ತು, ನೀವು ನನಗೆ ಕೊಡಿ. ಆಯ್ತು, ನೀವು ನನಗೆ ಕೊಡಿ, ನೀವು ಕೊಡಿ ನನಗೆ, ನೀವು ಕೊಡಿ ನನಗೆ. ನನಗೆ 1 kg ಆಯ್ತು, ನನಗೆ ಇದು 1 kg ಕೊಡಿ. ಸ್ಟೋರೇಜ್ ಮೀನಾಗಿ ಬರುವುದು. ಆಯ್ತು, ಯಾರು ಹಾಕ್ತಾರೆ ಬಿಡ್ತಾರೆ ಅದು ನನಗೆ ಅವಶ್ಯಕತೆ ಇಲ್ಲ. ನಮಗೇನು ಗೊತ್ತಿಲ್ಲ ಅಲ್ಲ, ನಮಗೆ ಅಲ್ಲಿ ಮಂಗಳೂರಿಂದ ಅದು ನೀವು ತಗೊಳ್ಬಾರ್ದಲ್ಲ. ತಗೊಳ್ಳಿ, ಎಲ್ಲರೂ ಮಾಡ್ತಾರಲ್ಲ, ಯಾಕೆ ಮಾರಬೇಕು? ಅದು ನೀವು ನಮ್ಮ ಹತ್ರ ಹೇಳೋದು, ಬೇಕಾದ್ರೆ ತಗೊಂಡು ಹೋಗ್ತದೆ, ಎಲ್ಲ ಅಲ್ಲಿ ಇರ್ತದೆ. ಹಾಗಾದ್ರೆ ನಾಳೆ ಬೋರ್ಡ್ ಹಾಕುವ. ನಿಮ್ಮದು ಕೆಮಿಕಲ್ ಇದ್ರೆ ಬೋರ್ಡ್ ಹಾಕುವ, ಕೆಮಿಕಲ್ ಇದ್ರೆ ಬೋರ್ಡ್ ಹಾಕುವ. ಹಾಕಿ 1 kg ಹಾಕಿದ್ದು ಟೆಸ್ಟಿಗೆ ಕಳಿಸು, ಹಾಕಿ. ಈಗಾಗಲೇ ನೋಡಿದ್ವಿ ಕೆಮಿಕಲ್ ಹಾಕ್ತಾ ಇರುವಂತಹ ವಿಡಿಯೋನ ನಾವೀಗ ನೋಡ್ತಾ ಇದ್ದೀವಿ. ಯಾವ ರೀತಿ ಕೆಮಿಕಲ್ಸ್ ಗಳನ್ನ ಹಾಕಲಾಗುತ್ತೆ ಅನ್ನೋದು, ಈ ವದಂತಿಗಳು ನಿಜಾನ, ಸತ್ಯಕ್ಕೆ ಎಷ್ಟು ದೂರವಾಗಿದೆ, ಎಲ್ಲದರ ಕುರಿತು ನಾವಿವತ್ತು ಚರ್ಚೆ ಮಾಡ್ತೀವಿ. ನಮ್ಮ ಜೊತೆ ವಿಶೇಷವಾದ ಇಬ್ರು ಅತಿಥಿಗಳಿದ್ದಾರೆ. ಮೊದಲದಾಗಿ ಯಶ್ಪಾಲ್ ಸುವರ್ಣರವರು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಸಹಕಾರಿ ಮೀನು ಮಾರಾಟ ಫೆಡರೇಷನ್ ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಈ ಒಂದು ಕೆಮಿಕಲ್ ಯುಕ್ತ ಮೀನು ಸೇವನೆಯಿಂದ ಯಾವ ರೀತಿ ಆರೋಗ್ಯಕ್ಕೆ ಹಾನಿಕರ ಅನ್ನೋದ್ರ ಕುರಿತು ಕೂಡ ಚರ್ಚಿಸೋಣ. ನಮ್ಮ ಜೊತೆ ಡಾಕ್ಟರ್ RN ಭಟ್ ಅವರು ಇದ್ದಾರೆ, ಜನರಲ್ ಫಿಸಿಷಿಯನ್ ಆಗಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಯಶ್ಪಾಲ್ ಅವರೇ, ಕರಾವಳಿ ಜಿಲ್ಲೆಗಳಲ್ಲಿ ಮೀನು ಅಂದ್ರೆ ಎಲ್ಲರೂ ಕೂಡ ತಿಂತಾರೆ. ಬಹುಶಃ ಇಲ್ಲಿ 80% ಜನರು ಮೀನು ಪ್ರಿಯರೇ ಅಂತ ಹೇಳ್ಬೋದು. ಇತರ ಮಾಂಸಾಹಾರಕ್ಕಿಂತ ಹೆಚ್ಚಾಗಿ ಮೀನುಗಳನ್ನೇ ಸೇವಿಸೋರು ಜಾಸ್ತಿ. ಈ ರೀತಿ ಕೆಮಿಕಲ್ ಇದೆ ಇಲ್ಲ ಅದು ಮತ್ತೆ ಚರ್ಚೆ ಮಾಡೋಣ. ಕೆಮಿಕಲ್ ಇದೆ ಅಂತ ಒಂದು ವೇಳೆ ಇದು ಸತ್ಯ ಆದ್ರೆ ನಿಜಕ್ಕೂ ಇಲ್ಲಿನ ಒಂದು ಆಹಾರ ಪದ್ಧತಿಯಲ್ಲಿ ಏರಿಳಿತ ಆಗಬಹುದಲ್ವಾ? ಖಂಡಿತವಾಗಿಯೂ ಕರಾವಳಿ ಭಾಗದ ಒಂದು ದೊಡ್ಡ ಉದ್ದಿಮೆ ಈ ಮೀನುಗಾರಿಕೆ. ಬಹುಶಃ ಕರಾವಳಿ ಭಾಗದ ಮೀನುಗಾರಿಕೆ ಅವಲಂಬಿತವಾಗಿ ನಮ್ಮ ಕರಾವಳಿ ಜಿಲ್ಲೆಯ ಎಲ್ಲ ವ್ಯವಹಾರ ಚಟುವಟಿಕೆಗಳು ನಡೀತಾ ಉಂಟು. ಇವತ್ತು ಕರಾವಳಿಯ ಮೀನುಗಾರಿಕೆಯಲ್ಲಿ ಕೇವಲ ನಮ್ಮ ಉಡುಪಿ ಜಿಲ್ಲೆ, ಮಂಗಳೂರು ಜಿಲ್ಲೆಯವರಿಗೆ ಮಾತ್ರ ಮೀನಲ್ಲ, ಇಡೀ ದೇಶ ವಿದೇಶಕ್ಕೆ ನಾವು ಅದನ್ನು ಎಕ್ಸ್ಪೋರ್ಟ್ ಮಾಡೋ ಮೂಲಕ ಇಡೀ ವಿಶ್ವದ
ಒಂದು ಗಮನವನ್ನು ನಮ್ಮ ಮಲ್ಪೆ ಮೀನುಗಾರಿಕೆ ಬಂದರಿರ್ಬೋದು, ಮಂಗಳೂರಿನ ಮೀನುಗಾರಿಕೆ ಬಂದರೆ ಅದನ್ನು ಸೆಳೆದಿದೆ. ಇವತ್ತು ಮೀನುಗಾರರು ಪ್ರಾಮಾಣಿಕತೆಯಿಂದ ನಾಡದೋಣಿ ಮೀನುಗಾರಿಕೆ ಇರ್ಬೋದು, ಟ್ರಾಲ್ ಮೀನುಗಾರಿಕೆ ಇರ್ಬೋದು, ಪರ್ಸಿನ್, ಡೀಪ್ಸಿ ಹಲವಾರು ರೀತಿಯ ಮೀನುಗಾರಿಕೆಯನ್ನು ನಮ್ಮ ಮೀನುಗಾರರು ಸಮುದ್ರದಲ್ಲಿ ಮಾಡ್ತಾರೆ. ಇವತ್ತು ಮೀನುಗಾರಿಕೆಯನ್ನು ಎರಡು ಇದರಲ್ಲಿ ವಿಂಗಡಣೆ ಮಾಡಿದ್ದೇವೆ. ಒಂದು ಇನ್ಲ್ಯಾಂಡ್ ಫಿಶರೀಸ್, ಇನ್ನೊಂದು ಮೆರೈನ್ ಫಿಶರೀಸ್. ಇನ್ಲ್ಯಾಂಡ್ ಫಿಶರೀಸ್ ಅಂದರೆ ಈ ಕೆರೆ ಡ್ಯಾಮ್ಗಳಲ್ಲಿ ಈ ಎಕ್ವಾಕಲ್ಚರ್ ಅದಕ್ಕೆಲ್ಲ ಇನ್ಲ್ಯಾಂಡ್ ಫಿಶರೀಸ್ ಅಂತ ಹೇಳ್ತೇವೆ. ಅದೇ ಮೆರೈನ್ ಫಿಶರೀಸ್ ಅಂದರೆ ನಮ್ಮ ಸಮುದ್ರದಲ್ಲಿ ಮಾಡೋ ಮೀನುಗಾರಿಕೆಗೆ ಮೆರೈನ್ ಫಿಶರೀಸ್ ಅಂತ ಹೇಳ್ತೀವಿ. ಇವತ್ತು ನಮ್ಮ ಮೀನುಗಾರರು ಪ್ರತಿನಿತ್ಯ ಬಹುಶಃ ಈ 2 ತಿಂಗಳಲ್ಲಿ ನಾಡದೋಣಿಯವರಿಗೆ ಬಿಟ್ಟರೆ ಇನ್ನಿತರ ಮೀನುಗಾರಿಕೆ ಚಟುವಟಿಕೆಗಳಿಗೆ ಬ್ರೀಡಿಂಗ್ ಟೈಮ್ ಅಂತ ಸರ್ಕಾರದ ಒಂದು ಇದರ ಪ್ರಕಾರ ನಾವು ರಜೆಯನ್ನು ಘೋಷಿಸಿದ್ದೇವೆ. ಬಹುಶಃ ಕರಾವಳಿ ಭಾಗದಲ್ಲಿ ಮೀನುಗಾರರು ಕರಾವಳಿಯಿಂದ ಮೀನುಗಾರಿಕೆ ಮಾಡಿ ತಂದ ಮೀನುಗಳನ್ನು ಇವತ್ತು ಪ್ರಾಮಾಣಿಕವಾಗಿ ಶತಮಾನದಿಂದ ನಮ್ಮ ಮಹಿಳಾ ಮೀನುಗಾರರು ಅದನ್ನು ತಲೆಯಲ್ಲಿ ಓರುವ ಮೂಲಕ ಇರ್ಬೋದು, ಇವತ್ತು ಮನೆ ಮನೆಗೆ ಮಾರಾಟ ಮಾಡೋದಿರ್ಬೋದು, ಮಾರ್ಕೆಟ್ ಮೂಲಕ ಮಾರಾಟ ಮಾಡೋ ಮೂಲಕ ಇವತ್ತು ಈ ಭಾಗದ ಜನರ ಒಂದು ಮನಸ್ಸನ್ನು ಗೆದ್ದಿದ್ದಾರೆ. ಏಕೆಂದರೆ ಒಂದು ರೀತಿಯಲ್ಲಿ ಕಷ್ಟಕರವಾದ ಒಂದು ಕುಲಕಸುಬು, ಇನ್ನೊಂದು ರೀತಿಯಲ್ಲಿ ಅದನ್ನು ಜನರಿಗೆ ತಾಜಾತನದ ಒಂದು ಮೀನನ್ನು ಕೊಡೋ ಮೂಲಕ ಮೀನು ಒಂದು ಪೌಷ್ಟಿಕಾಂಶವುಳ್ಳ ಆಹಾರ. ಬಹುಶಃ ಈ ಥರ ಎಲ್ಲ ಆಹಾರ ವಸ್ತುಗಳಿರ್ಬೋದು, ತರಕಾರಿ ಇರ್ಬೋದು, ಫ್ರೂಟ್ಸ್ ಇರ್ಬೋದು, ನಮ್ಮ ಫ್ರೋಝನ್ ಚಿಕನ್ ಇರ್ಬೋದು, ಅದಕ್ಕಿಂತ ಮಿಗಿಲಾಗಿ ಪೌಷ್ಟಿಕಾಂಶವುಳ್ಳ ಆಹಾರ ಇವತ್ತು ಮೀನು. ಅದರಿಂದಾಗಿ ಇವತ್ತು ಕರಾವಳಿ ಭಾಗದಲ್ಲಿ ಮೀನಿಗೆ ಹೆಚ್ಚಿನ ಬೇಡಿಕೆ ಇದೆ. ಇನ್ನಿತರ ಪ್ರದೇಶದವರು ಕೂಡ ಉಡುಪಿಗೆ ಬಂದಾಗ ಮೀನನ್ನು ಸವಿಬೇಕು, ಇದನ್ನು ಟೇಸ್ಟ್ ಮಾಡಬೇಕೆಂಬ ದೃಷ್ಟಿಯಿಂದ ಹಲವಾರು ಜನ ಈ ಭಾಗಕ್ಕೆ ಬರ್ತಿದ್ದಾರೆ. ಖಂಡಿತವಾಗಿಯೂ ನಾವು ಪ್ರಾಮಾಣಿಕತೆಯಿಂದ ಮಾಡುವ ಮೀನುಗಾರರು ಇವತ್ತಿನ ತನಕ ಯಾವ ರೀತಿಯ ಈ ಫಾರ್ಮಲಿನ್ ಎಂಬ ಒಂದು ಕೆಮಿಕಲನ್ನು ಬಳಸ್ತಾರೆ ಅಂತ ಈ ವದಂತಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಉಂಟು. ಖಂಡಿತವಾಗಿಯೂ ನಮ್ಮ ಜನರು, ಕರಾವಳಿ ಭಾಗದ ಜನರು ಪ್ರಾಮಾಣಿಕತೆಗೆ ಹೆಸರಾಸದವರು. ಅದರಿಂದಾಗಿ ಈಗ ತಾನೇ ಈ ಯಾವುದೇ ವೈರಲ್ ವಿಡಿಯೋಗಳು ಬಂದಾಗ ಈಗಲೇ ನಾನು ಪತ್ರಿಕೆ ಮೂಲಕ ಸ್ಪಷ್ಟನೆ ಕೊಟ್ಟಿದ್ದೇನೆ, ಯಾವುದೇ ರೀತಿಯ ಆತಂಕಗಳು ಬೇಡ. ನಮ್ಮ ಮೀನುಗಾರ ಮಹಿಳೆಯರು ನೇರವಾಗಿ ನಮ್ಮ ಮಾರುಕಟ್ಟೆಗೆ ಆರ್ಬರ್ ಪ್ರದೇಶದಿಂದ ಇಲ್ಲರೆ ದೋಣಿಯಿಂದ ಇರೋದನ್ನು ಮೀನನ್ನು ಪಡ್ಕೊಂಡು ಇಲ್ಲಿ ಮಾರುವವರು ಇರ್ತದೆ. ಮತ್ತು ಇನ್ನೊಂದೇನೆಂದರೆ ಇವತ್ತು ಮಾರುಕಟ್ಟೆಯಲ್ಲಿ ಸಿಗುವಂಥ ಮೀನುಗಳು ಬೆಳಿಗ್ಗೆ ತಗೊಂಡು ಬಂದ ಮೀನನ್ನು ಸಾಯಂಕಾಲಕ್ಕೆ ಅವ್ರು ಮಾರ್ತಾರೆ. ಅದಕ್ಕೆ ಐಸನ್ನು ಬಳಸ್ತಾರೆ, ಅದನ್ನು ಪ್ರಿಸರ್ವ್ ಮಾಡಿ ಇಡಲಿಕ್ಕೆ. ಮತ್ತು ಉಡುಪಿಯ ಜನತೆ ಯಾವುದು ಫ್ರೆಶ್ ಫಿಶ್, ಯಾವುದು ಫ್ರೋಝನ್ ಫಿಶ್ ಬಗ್ಗೆ ಗೊತ್ತಿದ್ದವರು. ಯಾಕೆಂದರೆ ಅದನ್ನು ಯಾರು ನೋಡೋದವರಲ್ಲ. ದಿನನಿತ್ಯ ಮಾರ್ಕೆಟಿಗೆ ಸಾವಿರಾರು ಸಂಖ್ಯೆಯ ಜನ ಬರ್ತಾರೆ. ಏಕೆಂದರೆ ಅದೊಂದು ಮೀನು ಖರೀದಿ ಮಾಡೋದು, ಆ ಮಾರ್ಕೆಟಿಗೆ ಬರೋದು, ಅಲ್ಲಿ ವೆರೈಟಿಯ ಥರದ ಮೀನನ್ನು ನೋಡೋದು ಅದೊಂದು ಹಾಬಿ ಆಗಿದೆ. ಅದರಿಂದಾಗಿ ಮೀನು ಮಾರುವವರಿಗಿರ್ಬೋದು, ಮೀನು ತಿನ್ನುವವರಿಗೆ ಮೀನಿನ ಫ್ರೆಶ್ನೆಸ್ ಎಂಥ ತಾಜಾತನ ಎಂಬುದು ಉಡುಪಿ ಜನತೆಗೆ ಗೊತ್ತುಂಟು. ಮತ್ತು ನಮ್ಮ ಜನರು, ಮಹಿಳೆಯರು ಕೂಡ ಒಂದು ಪ್ರಾಮಾಣಿಕತೆಯಾಗಿ ಮಾಡ್ತಾರೆ. ಖಂಡಿತವಾಗಿ ಒಂದು ಸೇವೆ ಮನೋಭಾವನದಿಂದ ಮಾಡ್ತಾರೆ ಬಿಟ್ಟರೆ ಅದರಲ್ಲಿ ಲಾಭ ಸಿಗ್ತದೆ ಅಂತೇಳಿ ಇನ್ನಿತರ ಅವರಿಗೆ ಕೇರಳದಲ್ಲಿ ಕೆಲವು ವರದಿಗಳಾಗಿದೆ. ಆ ರೀತಿಯ ವಿಚಾರಗಳು ನಮ್ಮ ಜಿಲ್ಲೆಗಳಲ್ಲಿ ಇಷ್ಟರ ತನಕ ದಾಖಲಾಗಲಿಲ್ಲ. ಖಂಡಿತವಾಗಿಯೂ ನಾವು ಅದಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಏಕೆಂದರೆ ನಮಗೆ ಈ ಒಂದು ಉದ್ದಿಮೆ ಇವತ್ತಿಗೆ ನಾಳೆಗೆ ಸೀಮಿತವಲ್ಲ. ತಲಾಂತರದಿಂದ ಮುಂದಿನ ಪೀಳಿಗೆಗಳು ಕೂಡ ಮೀನುಗಾರಿಕೆ ಮಾಡಬೇಕು. ಏಕೆಂದರೆ ಮೀನುಗಾರಿಕೆ ಇವತ್ತು ಕಷ್ಟದಲ್ಲಿರುವ ಒಂದು ಉದ್ದಿಮೆ. ಒಂದು ವೇಳೆ ಮೀನುಗಾರಿಕೆ ಕುಂಠಿತಗೊಂಡರೆ ಖಂಡಿತವಾಗಿ ಮೀನುಗಾರರು ಸಮುದ್ರವನ್ನೇ ನಂಬಿರುವವರು. ಅದು ಬಿಟ್ಟು ಅವರಿಗೆ ಬೇರೆ ಯಾವುದು ಉದ್ಯೋಗ ಮಾಡಲಿಕ್ಕೆ ಕಷ್ಟ ಸಾಧ್ಯ. ಅದರಿಂದಾಗಿ ಮೀನುಗಾರಿಕೆಯಲ್ಲಿ ಯಾವ ರೀತಿಯ ಮೋಸಗಳು ನಡೆಯುವುದಿಲ್ಲ, ಮೋಸ ಆಗಲಿಕ್ಕೆ ನಾವು ಬಿಡುವುದಿಲ್ಲ. ಈಗಾಗಲೇ ಈ ಮಾಧ್ಯಮದ ಮೂಲಕ ಮೀನು ತಿನ್ನುವವರಿಗೆ, ಅದನ್ನು ಸೇವನೆ ಮಾಡುವವರಿಗೆ ನಾನು ಅವರಿಗೆ ಒಂದು ಮಾತಾಡಿ ಆಶ್ವಾಸನೆ ಕೊಡ್ತೇನೆ. ಖಂಡಿತವಾಗಿ ಯಾವ ಸಂದರ್ಭದಲ್ಲಿ ಕೂಡ ಅದನ್ನು ನೀವು ಸವಿಬೋದು. ಖಂಡಿತವಾಗಿ ಏನೋ ಸಮಸ್ಯೆಗಳಿದ್ರೆ ನಮ್ಮನ್ನು ನೀವು ಸಂಪರ್ಕಿಸ್ಬೋದೆಂಬ ಮಾತನ್ನು ಈ ಮಾಧ್ಯಮದ ಮೇಲೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಆರ್ಎನ್ ಭಟ್ ಅವರೇ, ಬಹುಶಃ ಈ ಮೀನಿನಲ್ಲಿ ಕೆಮಿಕಲ್ ಇದೆಯೋ ಇಲ್ವೋ ಮತ್ತೆ ಅದರ ಕುರಿತು ಚರ್ಚೆ ಮಾಡೋಣ. ಈ ರೀತಿಯ ಕೆಮಿಕಲ್ ಯುಕ್ತ ಒಂದು ವೇಳೆ ಮೀನುಗಳು ಇದ್ರೆ ಅಥವಾ ಇತರೆಡೆಯಿಂದ ರಫ್ತಾದ್ರೆ ಜಿಲ್ಲೆಗಳಿಗೆ ಅದನ್ನು ಸೇವಿಸುವುದರಿಂದ ಯಾವ ರೀತಿ ಆರೋಗ್ಯಕ್ಕೆ ಪರಿಣಾಮಕಾರಿಯಾಗಿ ಬೀಳಬಹುದು? ನಾನೊಬ್ಬ ವೈದ್ಯಕೀಯ ತಜ್ಞನಾಗಿ ಹೇಳುವುದಂತ ಹೇಳಿದ್ರೆ, ವೈಜ್ಞಾನಿಕವಾಗಿ ಹೇಳುವುದಂತ ಹೇಳಿದ್ರೆ, ಫುಡ್ ಪ್ರಿಸರ್ವೇಷನ್ ಅಂತ ಹೇಳಿದ್ರೆ ಒಂದು ಸಪರೇಟ್ ಡಿಪಾರ್ಟ್ಮೆಂಟ್ ಇದೆ. ಫುಡ್ ಆ್ಯಂಡ್ ಡ್ರಗ್ ಇದೆ ಅಂತ ಹೇಳ್ತಾರೆ. ಫುಡ್ ಪ್ರಿಸರ್ವೇಷನ್ ಬಗ್ಗೆ ಯಾವುದೆಲ್ಲ ಇದೆ ಅಂತೇಳಿ ಹೇಳ್ತೇನೆ. ನನಗೆ ಫುಡ್ ಅಡಿಟಿವ್ಸ್ ಅಂತ ಹೇಳ್ತೇವೆ ನಾವು. ಆಹಾರಕ್ಕೆ ಮಿಶ್ರಣ ಮಾಡಿ ಅದರ ಟೇಸ್ಟನ್ನು ಉತ್ತಮಗೊಳಿಸುವಂಥದ್ದು. ಫುಡ್ ಪ್ರಿಸರ್ವೇಟಿವ್ಸ್ ಅಂತ ಹೇಳ್ತೇವೆ. ವೈಜ್ಞಾನಿಕ ರೀತಿಯಿಂದ ಫುಡ್ಡನ್ನು ಪ್ರಿಸರ್ವ್ ಮಾಡುವಂಥ ಒಂದು ಪದ್ಧತಿ. ಫುಡ್ ಕಲರ್ಸ್ ಅಂತ ಹೇಳ್ತೇವೆ. ಇದಕ್ಕೆಲ್ಲ CFTRA ಮತ್ತು ಫುಡ್ ಇದನ್ನು ಈ ರೀತಿಯ ನಿಮ್ಮ ಕೆಲವನ್ನು ರಫ್ತು ಮಾಡಲಿಕ್ಕೆ ಯಶ್ಪಾಲ್ ಸೋರ್ಣ ಹೇಳಿದಾಗೆ ಪ್ರಿಸರ್ವ್ ಮಾಡುವ ಟೆಕ್ನಿಕ್ಸ್ 4 ವಿಧವಾಗಿ ನಾವು ವಿಂಗಡಿಸ್ಬೋದು. ಇದು ಫಸ್ಟ್ 3 ಅದಕ್ಕೆ ವೈಜ್ಞಾನಿಕವಾಗಿ ಅದನ್ನು ಪ್ರಿಸರ್ವ್ ಮಾಡಲಿಕ್ಕೆ ಒಂದು ರೀತಿ ಇದೆ. ದಟ್ ಹ್ಯಾಸ್ ಟು ಬಿ ಎಂಡೋರ್ಸ್ಡ್ ಬೈ ದ ಗವರ್ಮೆಂಟ್ ಥ್ರೂ ಫುಡ್ ಡ್ರಗ್ ಕಂಟ್ರೋಲ್ ಸಿಸ್ಟಮ್.
ಅದ್ರ ಬಗ್ಗೆ ಮಾಡ್ತಾರೆ. ಇದು ಈಗ ಸದ್ಯಕ್ಕೆ ಬಂದ ಈಗ ಸಾಗರ್ ರಾಣಿ ಒಂದು ಇದು ಅಂತ ಹೇಳಿ ಒಂದು ಇದನ್ನ ಮಾಡಿದ್ದಾರೆ, ಏನಂತಾರೆ ಸ್ಕ್ವಾಡ್ ಮಾಡಿ ಅವ್ರು ಹಿಡಿದಾಗ ಸಾವಿರಾರು ಕಟ್ಲೆ ಮೀನನ್ನು ಅದನ್ನು ಫ್ರೆಶ್ ತಾಜಾ ಉಳಿಬೇಕಂತೇಳಿ ಕಾಣಬೇಕಂತ ಹೇಳ್ಬಿಟ್ಟು ಫಾರ್ಮಲಿನಲ್ಲಿ ಹಾಕಿ ಪ್ರಿಸರ್ವ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಟ್ ಇಸ್ ಎ ಬಿಗ್ಗೆಸ್ಟ್ ಕ್ರೈಮ್. ಇವ್ರು ಹೇಳಿದಾಗೆ ಎಲ್ಲೋ ಒಬ್ರಿಬ್ರು ಎಲ್ಲೋ ಯಾರೋ ಒಬ್ರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅದು ಅಕ್ರಾಸ್ ಮೀಡಿಯಾ ಮುಖಾಂತರ ಸ್ಪ್ರೆಡ್ ಆಗಿಬಿಟ್ಟು ಎಲ್ರಿಗೂ ಒಂದು ಭಯದ ವಾತಾವರಣ. ನಾವು ಲಾಸ್ಟ್ ವೀಕ್ ಅಥವಾ 10 ದಿವಸ ಮೊದಲು ನಿಪಾ ವೈರಸ್ ಬಗ್ಗೆ ಮಾತಾಡಿದ್ದೇವೆ, ಅದೇ ರೀತಿ ಕೋಳಿ ಜ್ವರ ಬಗ್ಗೆ ಮಾತಾಡಿದ್ದಾರೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ 1-2 ಸ್ಪೊರಾಡಿಕ್ ಇನ್ಸಿಡೆನ್ಸ್ ಆಗಿಬಿಟ್ಟು ಇಡೀ ಅದರಲ್ಲಿ ಸತ್ಯದಲ್ಲಿ ನಡೆಯುವವರು, ಪ್ರಾಮಾಣಿಕವಾಗಿ ಬಿಸ್ನೆಸ್ ಮಾಡೋರು ಅಥವಾ ದಿನನಿತ್ಯ ಅದರ ಮೇಲೆ ಅವಲಂಬಿಸಿಕೊಳ್ಳುವವರು ಅವರು ಅದಕ್ಕೆ ತಲೆ ಕೊಡುವಂಥ ಪರಿಸ್ಥಿತಿ ಬಂದಿದೆ. ಈಗ ಬಂದ ವಿಷಯದಿಂದ ಫಾರ್ಮಲಿನ್ ಮುಖಾಂತರ ಪ್ರಿಸರ್ವೇಷನ್. ಫಾರ್ಮಲಿನ್ ಅಂತ ಹೇಳಿದರೆ ಒಂದು ಕೆಮಿಕಲ್, ಫಾರ್ಮಲಿನ್ ಅಂದರೆ ಮತ್ತು ಅಮೋನಿಯಾ ಕೆಮಿಕಲ್ ಹಾಕಿಬಿಟ್ಟು ಐಸ್ ಆಗಿ ಜಾಸ್ತಿ ಹೊತ್ತು ಉಳಿಯೋ ಹಾಗೆ ಮಾಡ್ತಾರೆ. ಫಾರ್ಮಲಿನ್ ಕೆಮಿಕಲ್ ಹಾಕಿಬಿಟ್ಟು ನಮ್ಮ ಜೀವಂತವಿರುವ ಟಿಶ್ಯೂಸ್ಗಳು ಈ ಸತ್ತ ಮೇಲೆ ಅವುಗಳು ಒಂದು ಎಷ್ಟು ದಿನ ಇಡ್ತೀರೋ ಅಷ್ಟು ದಿನ ಅದು ಹಾಗೆ ಫ್ರೆಶ್ ಆಗಿ ಟಫ್ ಆಗಿ ಉಳಿಯೋ ಹಾಗೆ ಮಾಡ್ತಾರೆ. ನಾನು ಇದು ಮೊದಲೇ ನಾನು ಇವ್ರ ಹತ್ರ ಯಶ್ಪಾಲ್ ಸೌಂಡ್ ಹತ್ರ ಡಿಸ್ಕಸ್ ಮಾಡಿದಾಗ ಈ ಶಾಪಿಂಗ್ ಮಾಲು ಅಥವಾ ಈ ಎಕ್ಸ್ಪೋರ್ಟ್ ಮಾಡುವಾಗೆಲ್ಲ ಬಂದಾಗ ರೇಟ್ ವೇರಿಯೇಷನ್ ಬರುವಾಗ, ಉದಾಹರಣೆ ನಾವು ಹೇಳ್ತೇವೆ ಟೊಮೆಟೊ ಅಥವಾ ಬಟಾಟೆ ಅಥವಾ ನೀರುಳ್ಳಿ ಅಂತೇಳಿ ಬಂದಾಗ ದೇ ಟ್ರೈ ಟು ಪ್ರಿಸರ್ವ್ ಇಟ್ ಆ್ಯಂಡ್ ಸೆಲ್ ಇಟ್ ವೆನ್ ದ ರೇಟ್ಸ್ ಆರ್ ಹೈ. ಆ ಪ್ರಿಸರ್ವೇಷನ್ ಮಾಡುವಾಗ ಅದ್ರ ತ್ರಾದಾಜಿತನ ಉಳಿಬೇಕಂತ ಹೇಳಿಬಿಟ್ಟು ಇದು ಅನ್ಸೈಂಟಿಫಿಕ್ ಆ್ಯಂಡ್ ಡೇಂಜರಸ್ ವಿಚ್ ಕ್ಯಾನ್ ಕಿಲ್ ದ ಪೀಪಲ್ ಹೂ ಈಟ್ ದಟ್. ಅದನ್ನು ಲೇಪಿಸಿಕೊಂಡು ಅಥವಾ ಅದನ್ನು ಮುಳಿಸಿಕೊಂಡು ಇಟ್ಟು ತೆಗಿತಾರೆ. ಇದರಲ್ಲಿ ಶುದ್ಧವಾದ ಅಜ್ಞಾನ ಒಂದು ಮತ್ತು ಯಾರೋ ಒಂದು ಹೇಳಿದ ಒಂದು ಆ ಮೆಕ್ಯಾನಿಸಮ್ ಅಂತ ಮಾಡಿಬಿಟ್ಟು ಜನರ ಪಬ್ಲಿಕ್ ಹೆಲ್ತ್ ಬಗ್ಗೆ ಕಾಳಜಿಯೇ ಇಲ್ಲ ಅಂತ ಒಂದು ಅನ್ಸ್ಕ್ರೂಪುಲಸ್ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಮಾಡಿದ ಕರ್ಮದಿಂದ ಪಾಪದ ಮೀನು ಮಾರುವ ಹೆಂಗಸರು ಅಥವಾ ಇವತ್ತು ಇವರು ಹೇಳಿದಾಗೆ ಫ್ರೆಶ್ ಆಗಿ ತೆಗೆದು ಮಾರುವವರು ಅವರು ಇದಕ್ಕೆ ದೇ ಆರ್ ಪೇಯಿಂಗ್ ದ ಪ್ರೈಸ್ ಫಾರ್ ದಟ್. ಖಂಡಿತ. ಸೊ ಇದನ್ನು ಕರ್ಬ್ ಮಾಡಲಿಕ್ಕೆ ಗೌರ್ಮೆಂಟ್ ಅವರು ಇವಾಗ ದೇವರು ಎಚ್ಚೆತ್ತುಕೊಂಡು ದೇ ಹ್ಯಾವ್ ಬ್ರಾಟ್ ಔಟ್ ಎ ಟೆಕ್ನಿಕ್, ದ ಫಿಶ್ ಸೆಲ್ಲಿಂಗ್ ಫಿಶ್ ಕ್ವಾಲಿಟಿ ಮೇಂಟೈನ್ ಮಾಡೋ ಕೊಚ್ಚಿಯಲ್ಲಿರೋ ಒಂದು ಸಂಸ್ಥೆ ಒಂದು ಈಗ ಕೆಮಿಕಲ್ ಸ್ಟ್ರಿಪ್ ಬಂದಿದೆ. ಆ ಸ್ಟ್ರಿಪ್ಪನ್ನು ಈಗ ಒಂದು ವೇಳೆ ಆ ಥರ ನಿಮಗೆ ಸಂಶಯ ಇದ್ದರೆ ಆ ಸ್ಟ್ರಿಪ್ಪನ್ನು ಆ ಮೀನಿನ ಮೇಲೆ ಹೀಗೆ ಇದು ಸ್ಕ್ರ್ಯಾಪ್ ಮಾಡಿ ಒಂದು ಕೆಮಿಕಲ್ ಹಾಕಿ ನೋಡಿದಾಗ ಅದು ಈ ಜಸ್ಟ್ ಲೈಕ್ ನಮ್ಮಲ್ಲಿ ರೆಡ್ ಹ್ಯಾಂಡೆಡ್ ಅಂತ ಹೇಳ್ತಿರೋ ಲಂಚ ಕೊಡುವಾಗ ನೋಟಿಗೆ ಕೆಂಪು ಬಣ್ಣ ಹಾಕಿಕೊಂಡು ಹೇಗೆ ನೀರಲ್ಲಿ ಮುಳುಗಿಸಿ ಕೈ ಕೆಂಪಾಗುತ್ತೆ, ಅದೇ ರೀತಿ ಈ ಥರ ಮಾಡುವ ಒಂದು ಟೆಕ್ನಿಕ್ ಬಂದಿದೆ. ನಮ್ಮಲ್ಲಿ ಏನಂತ ಹೇಳಿದರೆ ನಮ್ಮ ದೇಶದಲ್ಲಿ ಅಥವಾ ಎಲ್ಲಿ ಕೂಡ ಆಗಲಿ ಪೊಲೀಸರು ಮತ್ತು ಕಳ್ಳರದ್ದು ಒಂಥರ ಕಾಂಪಿಟೇಷನ್ ಇದ್ದಾಗೆ. ಪೊಲೀಸರು ಚಾಪೆ ಕೆಳಗೆ ಜಾರಿದ್ರೆ ಕಳ್ಳರು ರಂಗೋಲಿ ಕೆಳಗೆ ಜಾರ್ತಾರೆ. ಆದ್ದರಿಂದ ಪ್ರತಿಯೊಂದು ಮೆಕ್ಯಾನಿಸಮನ್ನು ಅದನ್ನು ಓವರ್ಕಮ್ ಮಾಡಲಿಕ್ಕೆ ಈ ಸೋ ಕಾಲ್ಡ್ ಒಂಥರ ಮಾಫಿಯಾದವರು ಅಥವಾ ಈ ಥರ ಒಂಥರ ಮಾಡಿಕೊಂಡು ಅದಕ್ಕೆ ನಾವು ಬಲಿಪಶು ಆಗುವವರು ಯಾರು ಅಂತ ಹೇಳಿದರೆ ನಮ್ಮ ಪಾಪದ ಮಾರುವವರು ಮತ್ತು ತಿನ್ನಲಿಕ್ಕೆ ಆಸೆ ಇರುವವರು. ಈಗ ನಿಪಾ ವೈರಸಲ್ಲಿ ಹಣ್ಣು ಮಾರಾಟ ಒಂದು 4-5 ದಿನ ಹೋಯಿತು. ಆ ಕೋಳಿ ಜ್ವರದಲ್ಲಿ ಒಂದು ಕೋಳಿ ಮಾರಾಟ 1 ತಿಂಗಳು ಹೋಯಿತು. ಈಗ ಇದೇ ರೀತಿ ಎಲ್ಲದಕ್ಕೂ ಸ್ಪ್ರೆಡ್ ಮಾಡ್ತಾ ಹೋಗ್ತಾರೆ. ಯಾವಾಗಲೂ ಫುಡ್ ಅಡಿಟಿವ್ಸ್, ಫುಡ್ ಅಡಲ್ಟ್ರೇಷನ್, ಫುಡ್ ಪ್ರಿಸರ್ವೇಟಿವ್ ಆ್ಯಂಡ್ ಫುಡ್ ಕಂಟಾಮಿನೇಷನ್ ಇದು ಬೇರೆ ಬೇರೆ ವಿಷಯಗಳು. ಉದಾಹರಣೆಗೆ ಆ್ಯಪಲನ್ನು ಬಣ್ಣವಾಗಿ ಮಾಡಲಿಕ್ಕೆ ಅದಕ್ಕೆ ಒಂಥರ ವ್ಯಾಕ್ಸ್ ಹಾಕ್ತಾರೆ, ಬಾಳೆಹಣ್ಣನ್ನು ಹಣ್ಣು ಮಾಡಲಿಕ್ಕೆ ಅದಕ್ಕೊಂದು ಬೇರೆ ರೀತಿಯ ಒಂಥರ ಕೆಮಿಕಲ್ ಗ್ಯಾಸ್ ಆಗಿ ಇದು ಮಾಡ್ತಾರೆ. ಇದೇ ರೀತಿ ತುಂಬ ವಿಷಯಗಳಿದೆ. ಇದರಲ್ಲಿ ಸರ್ಕಾರ ಮೊದಲು ಎಚ್ಚೆತ್ತುಕೊಂಡು ಇದರ ಬಗ್ಗೆ ಆ್ಯಕ್ಷನನ್ನು ತಗೊಳ್ಬೇಕು. ಜನರು ಇದರ ಬಗ್ಗೆ ತಿಳುವಳಿಕೆಯನ್ನು ಹೆಚ್ಚಿಸ್ಕೊಳ್ಬೇಕು. ಆಸ್ ಎ ಸೈಂಟಿಫಿಕ್ ಪಾಯಿಂಟ್ ಆಫ್ ವ್ಯೂ ನಾನು ಹೇಳೋದಂತ ಹೇಳಿದರೆ ಪ್ರತಿಯೊಬ್ಬರು ಅವರಿಗೆ ಒಂದು ತಗೊಳ್ಳುವಾಗ ಯು ಗೋ ಟು ಎ ಪೀಪಲ್ ಹೂ ಹ್ಯಾಸ್ ಗಾಟ್ ದಟ್ ಕ್ರೆಡಿಬಿಲಿಟಿ. ಯಾರು ಕ್ರೆಡಿಬಲ್ ಆಗಿ ಮಾರ್ತಾರೆ ಅವ್ರ ಹತ್ರ ಹೋಗಿ ತಗೊಳ್ಳಿ. ಯು ಡೋಂಟ್ ಗೋ ಫಾರ್ ಪ್ರಿಸರ್ವ್ಡ್ ಥಿಂಗ್. ಟ್ಯಾಂಡ್ ಈಗ ಕ್ಯಾನಿಂಗ್ ಅಂತ ಹೇಳಿದ್ದಾರೆ, ಫ್ರೀಸಿಂಗ್ ಅಂತೇಳಿ ಮಾಡ್ತಾರೆ, ಅಥವಾ ಸಾಲ್ಟ್ ಹಾಕಿ ಪ್ರಿಸರ್ವ್ ಮಾಡ್ತಾರೆ, ಅಥವಾ ಒಣಗಿಸಿ ಪ್ರಿಸರ್ವ್ ಮಾಡ್ತಾರೆ, ಅಥವಾ ಆಸ್ಕಾರ್ಬಿಕ್ ಆ್ಯಸಿಡ್ ಅಥವಾ ಒಂದು ಸೈಂಟಿಫಿಕ್ ಆಗಿ ಅದನ್ನು ಪ್ರಿಸರ್ವ್ ಮಾಡ್ತಾರೆ. ಈಗ ಕೆಲವೆಲ್ಲ ವೆರೈಟಿ ಇದೆ. ಇದ್ರ ಬಗ್ಗೆ ತಿಳುವಳಿಕೆಯನ್ನು ಕೊಡೋದು ಒಂದು ಸರ್ಕಾರದವರು ಇದ್ರ ಬಗ್ಗೆ ಒಂದು ತಿಳುವಳಿಕೆ ಒಂದು ಆರ್ಟಿಕಲ್ ಬರೆದು ಅಥವಾ ನಿಮ್ಮಂಥ ಚಾನೆಲ್ ಅವರೊಂದು ಎಲ್ಲ ಚಾನೆಲ್ ಅವರು ಇದನ್ನು ಪಬ್ಲಿಸಿಟಿ ಮಾಡಿದರೆ ಇದ್ರ ಬಗ್ಗೆ ತಿಳಿಸಿದರೆ ಈ ಒಂಥರ ಕೇಯಾಸ್ ಅಂತ ಹೇಳ್ತೇವೆ ನಾವು. ಕೇಯಾಸ್ ಅಂತ ಹೇಳಿದ್ರೆ ಈಗ ಎಲ್ಲರೂ ಈಗ ನಾಳೆಯಿಂದ ಫಿಶ್ ತಿನ್ನಿದ್ರೆ ಹಾಗಾಗ್ತದೆ. ನಿಜವಾಗಿ ಫಾರ್ಮಲಿನ್ ಹಾಕಿ ಮಾಡಿದರೆ ಇಟ್ಸ್ ಎ ಡೇಂಜರಸ್ ಕೆಮಿಕಲ್ ವಿಚ್ ಕ್ಯಾನ್ ಕಾಸ್ ವಾಮಿಟಿಂಗ್, ಡಯರಿಯಾ, ಫಿಶ್ ತಿಂದು ಕೂಡಲೇ ಅನ್ಕಾನ್ಷಿಯಸ್ ಆಗೋದು ಆ್ಯಂಡ್ ದ ಪೇಷಂಟ್ ಮೇ ಸಕಮ್ ಟು ದ ಇಲ್ನೆಸ್, ಡೆತ್. ಈಗ ಇಲ್ಲಿ ನಮಗೆ ವೈದ್ಯಕೀಯವಾಗಿ ನಮಗೇನು ಪ್ರಾಬ್ಲಮ್ ಅಂತ ಹೇಳಿದ್ರೆ ನಮಗೆ ಕೆಲವು ಕೇಸಸ್ ಬರ್ತವೆ. ನಿನ್ನೆ ಫಿಶ್ ತಿಂದದ್ದು ಡಾಕ್ಟ್ರೆ
ಇವತ್ತು ವಾಂತಿ ಸುರ ಆಯಿತು, ಬೇದಿ ಸುರ ಆಯಿತು, ಅಥವಾ ಹೊಟ್ಟೆ ನೋವು ಸುರ ಆಯಿತು, ಅಥವಾ ಬೇರೆ ಸಿವಿಯರ್ ಪ್ರಾಬ್ಲಮ್ ಆಯಿತು ಅಂತ ಹೇಳಿದಾಗ ಅವರು ಆ ಫಿಶ್ಗೆ ಅಟ್ರಿಬ್ಯೂಟ್ ಮಾಡೋದಿಲ್ಲ. ಅವ್ರಿಗೆ ಏನೋ ಒಂದು ಕಾಯಿಲೆ ಬಂದಿದೆ ಅಂತ ತಿಳ್ಕೊಳ್ತಾರೆ. ಫಿಶಲ್ಲಿ ಕಂಟಾಮಿನೇಷನ್ ಇದ್ದರೆ ಕೂಡಲೇ ನಿಮ್ಗೆ ಅದ್ರ ಬಗ್ಗೆ ಸಿಗುತ್ತೆ. ಇಮಿಡಿಯೇಟ್ಲಿ ಯು ಜಸ್ಟ್ ಗೋ ಟು ದ ಪರ್ಸನ್ ಹೂ ಹ್ಯಾಸ್ ಸೋಲ್ಡ್ ದ ಫಿಶ್ ಆ್ಯಂಡ್ ಎನ್ಕ್ವೈರ್ ಅಬೌಟ್ ದಿಸ್ ಥಿಂಗ್ಸ್ ಆ್ಯಂಡ್ ಟೇಕ್ ಪ್ರಾಪರ್. ಈಗ ಇವರಿದ್ದಾರೆ, ಫೆಡರೇಷನ್ ಅವರಿದ್ದಾರೆ, ಅಥವಾ ಗೌರ್ಮೆಂಟ್ ಆಫೀಷಿಯಲ್ಸ್ ಇದ್ದಾರೆ, ಅಥವಾ ಹೆಲ್ತ್ ಇನ್ಸ್ಪೆಕ್ಟರ್ ಇದ್ದಾರೆ, ಕೂಡಲೇ ಕಂಪ್ಲೇಂಟ್ ಮಾಡಿ. ದಿಸ್ ಇಸ್ ದ ಮೆಸೇಜ್ ವಿಚ್ ಐ ವಾಂಟ್ ಟು ಗಿವ್ ಫ್ರಮ್ ಅ ಸೈಂಟಿಫಿಕ್ ಪರ್ಸ್ಪೆಕ್ಟಿವ್. ಇನ್ನಷ್ಟು ವಿಚಾರಗಳ ಕುರಿತು ಚರ್ಚೆ ಮಾಡೋಣ ಪುಟ್ಟ ವಿರಾಮದ ನಂತರ. ಕೆಮಿಕಲ್ ಫಿಶ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ನೋಡಿದ್ವಿ ಯಾವ ರೀತಿ ಮೀನಿಗೆ ಕೆಮಿಕಲ್ ಅನ್ನ ಹಾಕ್ತಾರೆ ಅಂತ. ಇದೆಲ್ಲ ಒಂದು ರೀತಿಯ ಸುಳ್ಳು ವದಂತಿ ಅನ್ನೋದು ಇನ್ನೊಂದು ಕಡೆ ಕೇಳಿ ಬರ್ತಾ ಇರುವ ಮಾತು. ಈ ರೀತಿಯ ಮೀನುಗಳನ್ನ ಸೇವಿಸಿದ್ರೆ ಜನರಿಗೆ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀಳಬಹುದು ಎಲ್ಲದರ ಕುರಿತು ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ವಿ. ನಮ್ಮ ಜೊತೆ ವಿಶೇಷ ಅತಿಥಿಗಳಿದ್ದಾರೆ, ಯಶ್ಪಾಲ್ ಸುವರ್ಣ ಹಾಗೂ ಡಾಕ್ಟರ್ RN ಭಟ್. ಯಶ್ಪಾಲ್ ಅವರೇ, ನೀವು ಹೇಳ್ತಾ ಇದ್ರಿ ಈ ಭಾಗಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ, ಇದೇನಿದ್ರು ಕೇರಳದಲ್ಲಿ ಈ ಹಿಂದೆ ಕೂಡ ಆಗಿದೆ, ಈಗಲೂ ಕೂಡ ಆಗ್ತಾ ಇದೆ ಅಂತ. ಈಗಾಗಲೇ ಒಂದು ವಿಡಿಯೋ ನೋಡಿದ್ವಿ ನಾವು, ಅದು ಮಂಗಳೂರಿನಲ್ಲಿ ಆದಂತಹ ವಿಡಿಯೋ. ಇವತ್ತು ಈ ಸಾಮಾಜಿಕ ಜಾಲತಾಣದಲ್ಲಿ ಆಗುವುದನ್ನು ನಾವು ಎಲ್ಲವನ್ನು ಸತ್ಯ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾರಾದ್ರೆ ಆ ಮಾರ್ಕೆಟಲ್ಲಿ ಆ ಬಗ್ಗೆ ಯಾರು ನಮ್ಮ ಫುಡ್ ಸೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರು ಇರ್ಬೋದು, ಅದಕ್ಕೆ ಸಂಬಂಧಪಟ್ಟವ್ರು ಲ್ಯಾಬಲ್ಲಿ ಹೋಗಿ, ಈಗ ಡಾಕ್ಟರ್ ಅವ್ರು ಹೇಳಿದಾಗೆ ಒಂದು ಸ್ಟ್ರೈಪ್ಸ್ ತಗೊಂಡಾಗ ಅದನ್ನು ಸ್ವೈಪ್ ಮಾಡಿದಾಗ ಅದು ಕಲರ್ ಚೇಂಜ್ ಆಗ್ತದೆ. ಅದನ್ನು ಪ್ರೂವ್ ಮಾಡಿದಾಗ ಮಾತ್ರ, ನಾವು ಅದನ್ನು ಸರ್ಟಿಫೈ ಮಾಡಿದಾಗ ಮಾತ್ರ ಆ ಬಗ್ಗೆ ಚರ್ಚೆ ಮಾಡಿದ್ವಿ. ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಯಾವುದೋ ಒಂದು 5 ವರ್ಷ ಹಿಂದಿನ ವಿಚಾರಗಳು ಇವತ್ತಿನ ದಿನದಲ್ಲಿ ಪ್ರಸಾರ ಆಗುವಾಗ ಅದು ಫ್ರೆಶ್ ನ್ಯೂಸ್ ಅಂತ ಬರ್ತದೆ. ಅದರಿಂದಾಗಿ ನಮ್ಮ ಉಡುಪಿ ಜಿಲ್ಲೆ, ಮಂಗಳೂರು ಜಿಲ್ಲೆ, ಕರಾವಳಿಯ 3 ಜಿಲ್ಲೆಗಳಲ್ಲಿ ಕೂಡ ಇಂಥ ಯಾವುದೇ ಘಟನೆಗಳು ನಡೆದಿಲ್ಲ. ಬಹುಶಃ ಈ ಮಾಲ್ಗಳಲ್ಲಿರ್ಬೋದು, ಕೇರಳದಲ್ಲಿ ಆದದನ್ನು ಅವರು ಹೇಳ್ತಿದ್ದಾರೆ. ಬಹುಶಃ ನೋಡಿದಂತಹ ವಿಡಿಯೋ ಏನಿದೆ ಅದು ಇವಾಗ ಮಾರ್ಕೆಟ್, ಅದು ಮಂಗಳೂರು ಮಾರ್ಕೆಟ್ ಅಲ್ಲ, ಅದು ಬಹುಶಃ ಸುಳ್ಯದು ಮಾರ್ಕೆಟ್. ನಾನು ತಿಳಿದ ಮಟ್ಟಿಗೆ ಕನ್ನಡ ಜಿಲ್ಲೆಯಲ್ಲಿ ಇರುವಂತದ್ದು. ಸುಳ್ಯ ಅಂದ್ರೆ ನಮ್ಮ ಮಂಗಳೂರು ಕರಾವಳಿಗಿಂತ ಒಂದು 60 ಕಿಲೋಮೀಟರ್ ದೂರದಲ್ಲಿರುವ ಪ್ರದೇಶ. ಸುಳ್ಯ ಕೇರಳಕ್ಕೆ ಹತ್ತಿರವಾದ ಬಾರ್ಡರ್ ಅಲ್ಲಿ ಇರುವ ಒಂದು ತಾಲೂಕು. ಅದರಿಂದ ಅವರೇನು ಹೇಳ್ತಿದ್ದಾರೆ ಅಂದರೆ, ಎಲ್ಲೇ ಒಂದು ವದಂತಿಗಳನ್ನು ಕೇಳಿ ಬಂದು ನೀವು ಅದಕ್ಕೆ ಫಾರ್ಮುಲಿನ್ ಅಂತ ಕೆಮಿಕಲನ್ನು ಮಿಕ್ಸ್ ಮಾಡಿದ್ದೀರಿ, ಹಾಗೆ ಮಾಡಿದ್ದೀರಿ ಅಂತ ಅವ್ರು ಹೇಳ್ತಿದ್ದಾರೆ ಬಿಟ್ಟರೆ ಅದನ್ನು ಯಾರು ಕೂಡ ಅದರಲ್ಲಿ ಪ್ರೂವ್ ಮಾಡಿ ತೋರಿಸಲಿಲ್ಲ. ಬಹುಶಃ ಕೇರಳದಲ್ಲಿ ಸರ್ಕಾರ ಒಂದು ಒಳ್ಳೆಯ ಕ್ರಮವನ್ನು ಕೈಗೊಂಡಿದೆ. ಸಾಗರ್ ರಾಣಿ ಆಪರೇಷನ್ ಅಂತ ಒಂದು ಫ್ಲೈಯಿಂಗ್ ಸ್ಕ್ವಾಡ್ ಮಾಡುವ ಮೂಲಕ ಇವತ್ತು ಮೀನು ಸರಬರಾಜು ಮಾಡುವ ವೆಹಿಕಲ್ಗಳನ್ನು ತಡೆದು ನಿಲ್ಲಿಸಿ, ಈಗ ಬೇರೆ ಬೇರೆ ರೀತಿಯಲ್ಲಿ ಯಾವ ಸಂದರ್ಭದಲ್ಲಿ ಇಲಾಖೆಯವರು ಈ ಫುಡ್ ಡಿಪಾರ್ಟ್ಮೆಂಟ್ ಅವರು ಅದನ್ನು ತಡೆದು ನಿಲ್ಲಿಸಿ ಚೆಕ್ ಮಾಡ್ತಿದ್ದಾರೆ. ಅದೇ ರೀತಿ ಇನ್ಸ್ಪೆಕ್ಷನ್ ಅನ್ನು ಇವರು ಮಾಡ್ತಿದ್ದಾರೆ. ಬಹುಶಃ ಅವ್ರು ಮಾಡೋ ಸಂದರ್ಭದಲ್ಲಿ ಅವರಿಗೆ ಅಲ್ಲಿ ಪ್ರೂವ್ ಆಗಿದೆ 6,000 ಕಿಲೋ 6 ಟನ್ ಮೀನನ್ನು ವಶಪಡಿಕೊಂಡಿದ್ದಾರೆ. ಆಮೇಲೆ ಕ್ರಮ ಕೈಗೊಳ್ಳುವ ಬಗ್ಗೆ ಸರ್ಕಾರ ಕೂಡ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿದೆ. ಅದರಿಂದ ಕೆಲವೊಂದು ಸರ್ತಿ ಏನಾಗ್ತಂದ್ರೆ, ಹೆಚ್ಚು ಮೀನು ಬಂದಾಗ ಆ ಭಾಗದಲ್ಲಿ ಈ ಮಹಿಳಾ ಮೀನುಗಾರಿಕೆಗೆ ಇಲ್ಲಿ ಮಾರ್ತಾರೆ, ಅಲ್ಲಿ ಸ್ಮಾಲ್ಗಳಲ್ಲಿ ಮಾರ್ತಾರೆ ಕೇರಳ ಭಾಗದಲ್ಲಿ. ಒಂದು ಕರೆ ಇದೆ. ಹಲೋ 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 ಹಲೋ, ನಮಸ್ತೆ, ತಮ್ಮ ಹೆಸರು? ನಂದು ಡಿಸೋಜ ಅಂತ ಹೇಳಿ. ಏನ್ ಸರ್? ಡಿಸೋಜ, ಮಂಗಳೂರಿನಿಂದ ಮಾತಾಡೋದು. ಓಕೆ, ಡಿಸೋಜ ಅವರೇ, ಕೆಮಿಕಲ್ ಯುಕ್ತ ಮೀನಿನಿಂದ ಜನ ಆತಂಕಗೊಂಡಿದ್ದಾರೆ. ಇದು ಒಂದು ಕಡೆ ಸುಳ್ಳು ಅಂತ ಕೇಳಿ ಬರ್ತಾ ಇದೆ. ಈ ಕುರಿತಾಗಿ ನಾವು ಚರ್ಚೆ ಮಾಡ್ತಾ ಇಲ್ಲ ಇಲ್ಲ, ನಾವು ಇದೊಂದು ಬಂದೊಂದು 7 ವರ್ಷ ಆಯ್ತು. ಓಕೆ, ನಾವು ಆ ಮೀನನ್ನು ತಕೊಂಡ್ರೆ ಇದು ಓಪನ್ ಮಾಡುವಾಗ ಫ್ರೆಶ್ ಕಾಣ್ತದೆ. ಮನೆಯಲ್ಲಿ ಪದಾರ್ಥ ಮಾಡುವಾಗ ಅದೊಂದು ಇದು ಸೊಪ್ಪಿದ್ದು ವಾಸನ ಬರುವುದು. ಹೇಳಿ. ನಾನು ತುಂಬಾ ಸಲ ಮಾರ್ಕೆಟ್ ಹೋಗುವಾಗ ಇದು ಮಾಡುದು, ನನಗೆ ಕೆಮಿಕಲ್ ಹಾಕುದು ಮೀನು ಬೇಡ ಎಂದು ಹೇಳಿ. ನೀವು ಯಾವ ಮೀನಿನ ಕುರಿತಾಗಿ ಹೇಳ್ತಾ ಇದ್ದೀರಾ? ಎಲ್ಲ ಮೀನಲ್ಲಿ ಇರ್ತದೆ ಅದು. ನಮಗೆ ಅಂದ್ರೆ ಇದು ನಮ್ಮ ಹತ್ರ ಫ್ರೆಂಡ್ಸ್ ಗಳು ಇದ್ದಾರೆ, ಅವರು ನಮ್ಗೆ ಹೇಳಿದ್ರು ಅದೊಂದು ಕೆಮಿಕಲ್ ಬಂದಿದೆ. ಮೊದಲು ಐಸ್ ಮತ್ತು ಉಪ್ಪು ಮಾತ್ರ ಹಾಕ್ತಿದ್ರು,
ನಂತರ ಈ ಕೆಮಿಕಲ್ ಬಂದ ಹಾಕು ಅವು ಏನ್ ಮಾಡ್ತಾರೆ, ಈ ಇದು ಮೀನು ಮಾರುವವರು ಓಪನ್ ಮಾಡುವಾಗ ಅದು ಕ್ಲೀನ್ ಇದು ಫ್ರೆಶ್ ಮೀನೆಂದು ಹೇಳ್ತಾರೆ. ಅದು ಏನ್ ಪದಾರ್ಥ ಮಾಡುವಾಗ ಸೊಪ್ಪು ವಾಸನೆ ಬರ್ತದೆ, ತಿನ್ಲಿಕ್ಕೆ ನಿಮ್ಮ ಗಮನಕ್ಕೆ ಏನಾದ್ರು ಬಂದಿದೆಯಾ ಕೆಮಿಕಲ್ ಹಾಕಿರುವಂತದ್ದು ಅಥವಾ ಎಂತ ಮಾರುಕಟ್ಟೆಯಲ್ಲೇ ಹಾಕ್ತಾರೆ ಅಂತ? ಈಗ ಗೊತ್ತಾಯ್ತು, ಅದು ಬಂದು ಒಂದು 7-8 ವರ್ಷ ಆಯ್ತು. ಎಸ್, ಈ ರೀತಿಯ ಪದಾರ್ಥಗಳನ್ನ ತಿನ್ನೋದ್ರಿಂದ ಈಗಾಗಲೇ ನಮ್ಮ ಜೊತೆ ಡಾಕ್ಟರ್ ಇದ್ರು, ಹೇಳ್ತಾ ಇದ್ರು ಫುಡ್ ಪಾಯ್ಸನ್ ಆಗುವಂತಹ ಚಾನ್ಸಸ್ ಇದೆ ಅಥವಾ ಏನು ತಿನ್ಲಿಕ್ಕೆ ಆಗುದಿಲ್ಲ, ಮೀನು ತಿನ್ಲಿಕ್ಕೆ ಆಗುದಿಲ್ಲ. ಈ ರೀತಿಯ ಪ್ರಾಬ್ಲಮ್ಸ್ ಗಳು ನಿಮ್ಗೆ ಏನಾದ್ರು ಆಗಿತ್ತಾ? ಆಗಿದ್ದರಿಂದ ನಾವು ಹೇಳುದಲ್ಲ. ಯಾವ ಮಾರ್ಕೆಟ್ ಅಲ್ಲಿ ಪರ್ಚೇಸ್ ಮಾಡಿದ್ರಿ? ಎಸ್, ನಿಮ್ಮ ಮಾರ್ಕೆಟ್ ಯಾವುದು ಸರ್? ಯಾವ ಮಾರ್ಕೆಟ್ ಅಲ್ಲಿ ನೀವು ರೆಗ್ಯುಲರ್ ಆಗಿ ಮಾತಾಡುದು? ನಾವು ಸ್ಟೇಟ್ ಬ್ಯಾಂಕ್ ಇಂದ ಮಾತಾಡುದು. ನಾವು ಯಾವಾಗಲೂ ಮಾರ್ಕೆಟ್ ಅಲ್ಲಿ ಹೋಗುವಾಗ ನಾನು ಹೇಳುದು ಕೆಮಿಕಲ್ ಮೀನ್ ಬಡ್ಕಿ 10 ರೂಪಾಯಿ ಅಥವಾ 100 ರೂಪಾಯಿ ಜಾಸ್ತಿ ಮಾಡ್ಲೆ. ದೂರ ಕೊಟ್ಟಿದ್ದೀರಾ? ಈ ಕುರಿತಾಗ ಏನಾದ್ರು ದೂರ ಕೊಟ್ಟಿದ್ದೀರಾ ಸರ್ ನೀವು? ಇಲ್ಲಪ್ಪ, ದೂರ ಕೊಡು, ಯಾರಿಗೆ ದೂರ ಕೊಡುದು? ನಮ್ ಜೊತೆ ಈಗ ಅಲ್ಲ, ದೇವರು ಎಲ್ಲಾದ್ರೂ ಅದು ಓಪನ್ ಮಾಡ್ತಾರಲ್ಲ ಒಂದಲ್ಲ ಒಂದು ದಿವಸ. ಎಸ್, ನಮ್ ಜೊತೆ ಅಧ್ಯಕ್ಷರಿದ್ದಾರೆ, ನಾವು ಆ ಕುರಿತು ಚರ್ಚೆನ ಮಾಡ್ತೀವಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಎಸ್, ಅವ್ರು ಹೇಳ್ತಾ ಇದ್ರು ಸ್ಟೇಟ್ ಬ್ಯಾಂಕ್ ಆಫ್ ಒಬ್ಬ ವ್ಯಕ್ತಿ, ನಾನು ಹೇಳಿದಲ್ಲ ಇವತ್ತೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿ ಒಂದು ವಿಚಾರ, ಹಿಂದೆ ಯಾವ ರೀತಿಯಲ್ಲಿ ಅಂದ್ರೆ ಪೇಪರ್ ನ್ಯೂಸ್ ಬರಬೇಕಿದ್ರೆ ಇವತ್ತು ಪೇಪರ್ ಓದಿ ನೆಕ್ಸ್ಟ್ ದಿನ ಓದು, ಈಗ ಆಗಲ್ಲ. ಎಲ್ಲ ಅದನ್ನು ಎಡಿಟ್ ಮಾಡ್ತಾರೆ, ಅದನ್ನು ಅವರಿಗೆ ಬೇಕಾ ಮನಸ್ಸಿಗೆ ಬಂದಾಗೆ ಅದರಲ್ಲೇ ವಾಯ್ಸ್ ಅನ್ನು ಕೆಲವು ಡಿಲೀಟ್ ಮಾಡ್ತಾರೆ, ಕೆಲವು ಎಡಿಟ್ ಮಾಡ್ತಾರೆ, ಪ್ರಚಾರಗಳನ್ನು ಮಾಡ್ತಾರೆ. ನಾನು ಹೇಳೋದಂದ್ರೆ ಆ ರೀತಿಯ ಯಾವುದಾದ್ರೆ ಘಟನೆ ನಡೆದಿದ್ರೆ ಖಂಡಿತವಾಗಿಯೂ ಅವ್ರು ಸಂಬಂಧಪಟ್ಟ ಇಲಾಖೆಗೆ ದೂರು ಕೊಡಬೇಕು. ಅಂದರೆ ನಾವು ಕೂಡ ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮ ತಗೊಳ್ಬೇಕು. ಯಾಕೆಂದರೆ ಯಾರ ಕಷ್ಟ ಬಿಟ್ಟು ಮೀನುಗಾರಿಕೆ ಮಾಡಿ ತಂದ ಮೀನುಗಳನ್ನು ಯಾರ ಮೂರನೇ ವ್ಯಕ್ತಿ ಈ ರೀತಿಯ ಫಾರ್ಮುಲನ್ ಬಳಸಿ ಅದನ್ನು ತಾಜತನ ಕಾಪಾಡಲಿಕ್ಕೆ ಬಳಸಿ ಅದರ ಲಾಭವನ್ನು ಅವ ಪಡ್ಕೊಂಡು ಅದರಡಿ ಇದನ್ನು ಮೀನುಗಾರರ ಮೇಲೆ ಹಾಕೋದು ಸರಿಯಲ್ಲ. ಅದರಿಂದಾಗಿ ಆ ರೀತಿಯ ಯಾವುದೇ ಘಟನೆಗಳು ನಡೆದ್ರೆ ಅವರು ಸಂಬಂಧಪಟ್ಟ ಇಲಾಖೆಗೆ, ಮೀನುಗಾರಿಕೆ ಇಲಾಖೆ ಉಂಟು, ಫುಡ್ ಇದು ಇನ್ಸ್ಪೆಕ್ಟರ್ ಇದೆ, ಅವರಿಗೆ ದೂರು ಕೊಡಬೇಕು. ಯಾಕೆಂದರೆ ಯಾರ ಮಾಡಿ ತಪ್ಪನ್ನು ಯಾರ ಮೇಲೆ ಅವರ ಹೊಣೆಯನ್ನು ಹೊರಿಸೋದು ಸರಿಯಲ್ಲ. ಇನ್ನೊಂದನ್ನು ಈಗ ಕೇರಳದಲ್ಲಿ ಆಗಿದೆ. ಕೇರಳದಲ್ಲಿ ಹೇಗೆ ಆಗಿದೆ ಅಂದರೆ ಅವರು ಇದರಲ್ಲಿ ಸೀಸನ್ನಲ್ಲಿ ಪ್ರಿಸರ್ವ್ ಮಾಡಿದ ಮೀನನ್ನು ಇವತ್ತು ಮಾರುಕಟ್ಟೆಯಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ಮೀನು ಸಿಗುವುದಿಲ್ಲ, ಅದಕ್ಕೆ ಉತ್ತಮ ಬೆಲೆ ಸಿಗ್ತದೆ ಎಂಬ ದೃಷ್ಟಿಯಲ್ಲಿ ಮಾಡಿರ್ಬೋದು. ನಾನು ನೋಡಲಿಲ್ಲ, ನಾನು ಕೂಡ ಅದನ್ನು ಟಿವಿ ಮಾಧ್ಯಮದಲ್ಲಿ ನೋಡಿದ್ದೇನೆ. ಅದರಿಂದ ಹಲೋ ಹಲೋ ನಮಸ್ತೆ, ತಮ್ಮ ಹೆಸರು? ಪ್ರಕಾಶ್ ಬೆಳ್ಳೂರು ಅಂತ ಹೇಳಿ. ಎಷ್ಟೆಲ್ಲ ನನಗೆ ಗೊತ್ತಿದೆ. ಎಸ್ ಪ್ರಕಾಶ್ ಅವರೇ, ಹೇಳಿ ಈ ಚರ್ಚೆ ಕುರಿತು ಏನ್ ಹೇಳ್ತೀರಾ? ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಎಷ್ಟೆಲ್ಲ ನಮಸ್ತೆ. 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 ಹಲೋ ಹೇಳಿ. ಎಷ್ಟೆಲ್ಲ ನಮಸ್ತೆ. ನಮಸ್ತೆ. ಪ್ರಕಾಶ್ ಬೆಳ್ಳೂರು. ಹೇಳಿ ಹೇಳಿ. ಏನಿಲ್ಲ, ಎರಡೂ ಜಿಲ್ಲೆಗಳಲ್ಲಿ ಈ ಮೀನಿನ ಬಗ್ಗೆ ಒಂದು ಅಪನಂಬಿಕೆ ಉಟ್ಕೊಂಡಿದೆ. ಇದನ್ನು ಆದಷ್ಟು ಶೀಘ್ರ ತೆಗೆಯಬೇಕು. ಎಷ್ಟೆಲ್ಲ ಖಂಡಿತವಾಗಿಯೂ ನಾವು ಅಪನಂಬಿಕೆ ಹುಟ್ಟಿದ ಬಗ್ಗೆ ಅದಕ್ಕೆ ಒಂದು ನಿವಾರಣೆ ಮಾಡಬೇಕಂದ್ರೆ ಜನರಲ್ಲಿ ಒಂದು ಆತಂಕ ಇತ್ತು. ಖಂಡಿತವಾಗಿಯೂ ಉಡುಪಿ ಮಂಗಳೂರಿನಲ್ಲಿ ಈ ರೀತಿಯ ಅದೇ ಕಾರವಾರ ಭಾಗದಲ್ಲಿ ಈ ರೀತಿ ಯಾವ ಘಟನೆಗಳಾಗಲಿಲ್ಲ. ಇನ್ನೊಂದು ವಿಚಾರ ನಾನು ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಆ ವಾಟ್ಸಪ್ಪಲ್ಲಿ ಬರುವಂತಹದ್ದು ಮೀನುಗಳು ಸಮುದ್ರದಲ್ಲಿ ಸಿಗುವಂಥ ಮೀನುಗಾರಿಕೆಯಿಂದ ಸಿಕ್ಕಿದ ಮೀನುಗಳು. ಮೇ 28ರ ಸಂದರ್ಭದಲ್ಲಿ ಮೀನುಗಾರಿಕೆ ಕಂಪ್ಲೀಟ್ ನಿಂತೋಗಿದೆ. ಬಹುಶಃ ಇವತ್ತಿಗೆ 20 ದಿನ ಮೇಲೆ ಆಯಿತು. ಅದು ಯಾವಾಗ ಸೀಸನ್ ಸಮುದ್ರ ಮೀನಿಗೆ ಬಂಗುಡೆ ಮೀನು ಮತ್ತು ಇನ್ನಿತರ ಮೀನುಗಳನ್ನು ಅಂಜಲನ್ನು ತೋರಿಸ್ತಿದ್ದಾರೆ. ಇವತ್ತು ಅಂಜಲ್ ಬಂಗುಡೆ ಕರಾವಳಿಯಲ್ಲಿ ಇವತ್ತು ಇಲ್ಲ, ಅಂದರೆ ಮೀನುಗಾರಿಕೆ ರಜೆ ಉಂಟು. ಅದರಿಂದ ನಾವು ಸ್ವಲ್ಪ ಆಲೋಚನೆ ಮಾಡಬೇಕು. ಯಾವ ಸಂದರ್ಭದಲ್ಲಿ ಹಿಡಿದ ಮೀನು, ಯಾವ ಸಂದರ್ಭದಲ್ಲಿ ಅವರು ಅದನ್ನು ಪ್ರಿಸರ್ವ್ ಮಾಡಿದ್ದಾರೆ, ಯಾವ ಸ್ಟೋರೇಜಲ್ಲಿ ಅವರು ಅದನ್ನು ಸ್ಟೋರ್ ಮಾಡಿಟ್ಟಿದ್ದಾರೆ ಅಂತ ಬಗ್ಗೆ ಕೂಡ ನಾವು ಮಾಹಿತಿ ತಗೊಳ್ಬೇಕಾಗ್ತದೆ. ಅದರಿಂದ ಜನರ ಊಹಾಪೋಹಗಳಿಗೆ ನಾವೇನು ಮಾಡಲಿಕ್ಕಾಗೋದಿಲ್ಲ. ಆದರೆ ನಾವು ಜನರಿಗೆ ಒಂದು ವಿಶ್ವಾಸ ತುಂಬುವುದು ಏನಂದರೆ ಈ ರೀತಿಯ ಘಟನೆಗಳು ಆಗಲಿಲ್ಲ, ಆಗೋದು ಕೂಡ ಇಲ್ಲ. ಏಕೆಂದರೆ ನಮ್ಮ ಮೀನುಗಾರರು ಪ್ರಾಮಾಣಿಕತೆಯಿಂದ ಮೀನುಗಾರಿಕೆಯಲ್ಲಿ ತೊಡಗಿದವರು, ಮೀನುಗಾರಿಕೆಯನ್ನು ಸೇವೆ ರೀತಿಯಲ್ಲಿ ಅವರು ಕೆಲಸ ಕಾರ್ಯ ಮಾಡ್ತಾರೆ. ಅದರಿಂದ ಪ್ರಕಾಶ್ ಬೆಳ್ಳೂರವರೇ, ನೀವು ಧೈರ್ಯದಿಂದ ಮೀನನ್ನು ತಿನ್ಬೋದು, ಇವತ್ತು ತಿನ್ಬೋದು, ಮುಂದಿನ ದಿನದಲ್ಲಿ ತಿನ್ಬೋದು, ನಿಮ್ಮ ಕುಟುಂಬಸ್ಥರಿರ್ಬೋದು, ನೆರೆಕರವರಿಗೆ ಹೇಳ್ಬೋದು. ಧೈರ್ಯ ತುಂಬುವಂಥ ಕೆಲಸ ನೀವು ಕೂಡ ಮಾಡಬೇಕಂತ ವಿನಂತಿಯನ್ನು ಈ ಮಾಧ್ಯಮದ ಮೂಲಕ ಮಾಡಲಿಕ್ಕೆ ಹೇಳಿ. ನಿಮ್ಮ ನೇತೃತ್ವದಲ್ಲಿ ದೊಡ್ಡ ಒಂದು ಹೋರಾಟ ಆಗಬೇಕು ಇದಕ್ಕೆ. ಅಲ್ಲ, ಹೋರಾಟ ಆಗಬೇಕಿದ್ರೆ ಅನ್ಯಾಯ ಆಗಿದ್ರೆ ಮಾತ್ರ ಹೋರಾಟ ಮಾಡಬೇಕಾಗ್ತದೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಈ ರೀತಿಯ ಘಟನೆಗಳಾಗಿದ್ರೆ ನಾವು ಮಾಡ್ತೇವೆ. ಅಪನಂಬಿಕೆ ತೆಗೆಯೋ ದೃಷ್ಟಿಯಿಂದ ಅದು ಮಾಡ್ತೇವೆ. ಅಪನಂಬಿಕೆ ತೆಗೆಯೋ ದೃಷ್ಟಿಯಲ್ಲಿ ನಾವು ಒಂದು ಒಳ್ಳೆ ರೀತಿಯ ಒಂದು ಮತ್ಸ್ಯ ಮೇಳ ಮಾಡಿ ಎಲ್ಲರಿಗೆ ಉಡುಪಿಯ ಜನತೆಯನ್ನು ಸೇರಿಸಿಕೊಂಡು ನಾವು ಕೂಡ ಅವರೊಟ್ಟಿಗೆ ಸೇರಿ ಅವರು ಇದರಲ್ಲೇ ಫ್ರೈಯ ಪದಾರ್ಥ ಮಾಡಿ ತಿನ್ನುವಂಥ ಕೆಲಸಗಳು ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ಇನ್ನೊಂದೇನೆಂದರೆ ಇವತ್ತು ಸಮುದ್ರ ಮೀನುಗಾರಿಕೆ ಇಲ್ಲ, ಮೀನೇ ಸಿಗ್ತಿಲ್ಲ.
ಇವತ್ತು ನಮ್ಮ ನಾಡದೋಣಿಯವರ ಮೀನುಗಾರಿಕೆ ಮಾಡಲು ಸಿಗುವಂಥ ಸಿಗಡಿ ಇರ್ಬೋದು, ಇನ್ನಿತರ ಚಿಕ್ಕ ಚಿಕ್ಕ ಮೀನುಗಳು ಸಿಗ್ತಾ ಉಂಟು. ಕರೆಯಲ್ಲಿ ಕಂತಲೆ ಬಲೆಯಿಂದ ಇಡುವ ಮೀನುಗಳು ಸಿಗ್ತಾ ಉಂಟು. ಇವತ್ತು ಅಷ್ಟು ಮೆಟೀರಿಯಲ್ ನಮಗೆ ಸಿಗ್ತಿಲ್ಲ. ಅದರಿಂದ ಖಂಡಿತವಾಗಿ ಇನ್ನೊಂದು ವಾರದಲ್ಲಿ ನಾಡದೋಣಿ ಮೀನುಗಾರಿಕೆ ಇನ್ನಿತರ ಚಟುವಟಿಕೆಗಳು ಶುರುವಾಗ್ತದೆ. ಆ ಸಂದರ್ಭದಲ್ಲಿ ಮೀನನ್ನು ಸಂಗ್ರಹಿಸುವ ಮೂಲಕ 1,000 ಜನರಿಗೆ, ನಮ್ಮ ಉಡುಪಿ ಜನತೆಗೆ ಧೈರ್ಯ ತುಂಬುವಂಥ ಕೆಲಸ ನಾವು ನಮ್ಮ ಎಲ್ಲ ಸಂಘ ಸಂಸ್ಥೆಗಳು ಒಟ್ಟಿಗೆ ಸೇರಿ ಮಾಡ್ತೇವೆ ಎಂಬ ಮಾತನ್ನು ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತೇನೆ. ಧನ್ಯವಾದಗಳು ಪ್ರಕಾಶ್ ಅವರು ಕರೆ ಮಾಡಿದ್ದಕ್ಕೆ. ಈ ಕುರಿತು ಇನ್ನಷ್ಟು ಚರ್ಚೆಯನ್ನ ಮಾಡೋಣ. ಯಾವ ರೀತಿ ಆರೋಗ್ಯಕ್ಕೆ ಹಾನಿಕರ ಹಾಗೂ ಈ ಭಾಗದಲ್ಲಿ ಯಾವ ರೀತಿ ಅಪಾಯಗಳು ಇಲ್ವಾ ಇದೆಯಾ ಅನ್ನುವ ಕುರಿತು ಚರ್ಚೆನ ಮಾಡೋಣ ಪುಟ್ಟ ವಿರಾಮದ ನಂತರ. ಕೆಮಿಕಲ್ ಫಿಶ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಿಜಕ್ಕೂ ಮೀನಿನಲ್ಲಿ ಕೆಮಿಕಲ್ ಇದೆಯಾ ಕುರಿತು ಚರ್ಚೆಯನ್ನ ಮಾಡ್ತಾ ಇದ್ವಿ. ನಮ್ಮ ಜೊತೆ ಯಶ್ಪಾಲ್ ಸುವರ್ಣ ಹಾಗೂ ಡಾಕ್ಟರ್ ಆರ್.ಎನ್. ಭಟ್ ಇದ್ದಾರೆ. ಡಾಕ್ಟರ್ ಆರ್.ಎನ್. ಭಟ್ ಅವರೇ, ಈ ರೀತಿಯಾಗಿ ಕರಾವಳಿ ಜಿಲ್ಲೆಗಳಲ್ಲಿ ಯಾವ್ದಾದ್ರು ಕೆಮಿಕಲ್ ಫಿಶ್ ಅನ್ನ ತಿಂದು ತೀವ್ರವಾಗಿ ಅಸ್ತವ್ಯಸ್ತರಾದಂತಹ ಉದಾಹರಣೆಗಳನ್ನ ನೋಡಿದೀರಾ? ಹೇಗೆ? ನನ್ನ ಕಳಿತಕ್ಕೆ ಬಂದಾಗ ಯಾವುದು ಈ ತರ ಆಗಿಲ್ಲ. ಬಿಕಾಸ್ ಆ ಫಾರ್ಮಲಿನ್ ಯುಕ್ತ ಫಿಶ್ ತಿಂದ್ರೆ ಇಟ್ ಇಸ್ ಅ ಲೈಫ್ ಥ್ರೆಟನಿಂಗ್ ಪ್ರಾಬ್ಲಮ್. ನಿಜವಾಗಿ ನಾವು ಹೇಳ್ತಾ ಇರೋ ಕೆಲವು ಸರ್ತಿ ಪ್ರಾನ್ಸ್ ಅಥವಾ ಏಡಿ ಎಲ್ಲ ತಿಂದಾಗ ಸಾಲ್ಮನೆಲ್ಲ ಅಂತೇಳಿ ಒಂದು ಆರ್ಗ್ಯಾನಿಸಮ್ಸ್ ಅದರಲ್ಲಿರುವಂಥ ಕಾಮನ್. ಕರೆಕ್ಟಾಗಿ ಕ್ಲೀನ್ ಮಾಡದೆ ತಿಂದರೆ, ಕರೆಕ್ಟಾಗಿ ಸ್ವಲ್ಪ ಹಳಸಿದ ಮೀನು ತಿಂದರೆ ಕೆಲವರಿಗೆ ವಾಮಿಟಿಂಗ್ ಡಯರಿ ಬರ್ತದೆ. ಅದು ಯೂಶಲಿ ನಾವು ಹಿಸ್ಟ್ರಿ, ಒಂದು ಪೇಷಂಟ್ ಅಡ್ಮಿಟ್ ಆದಾಗ ಹಿಸ್ಟ್ರಿ ತಗೊಂಡಾಗ ನಮ್ಗೆ ಗೊತ್ತಾಗುತ್ತೆ. ಅದಕ್ಕೂ ಇದಕ್ಕೂ ಕನೆಕ್ಷನ್ ಮಾಡಿ ಈಗ ಅದನ್ನೊಂದು ಒಂಥರ ಒಂದು ಫಿಯರ್ ಸೈಕೋಸಿಸ್ ಅನ್ನು ಕ್ರಿಯೇಟ್ ಮಾಡುವಂಥದ್ದು ಇದೊಂದು ವ್ಯವಸ್ಥಿತ ಜಾಲ ಥರ ಅಂತ ಹೇಳಿ ತಿಳ್ಕೊಳ್ಬೋದು ನಾವು. ಆದ್ದರಿಂದ ಆ ಥರ ಕೇಸ್, ಆ ಪಾಯ್ಸನಿಂಗ್ ಆಗುವಂಥ ಕೇಸ್ಗಳು ಇಲ್ಲಿ ಕಂಡು ಬಂದಿಲ್ಲ. ಇವ್ರು ಹೇಳಿದಾಗೆ ಇಲ್ಲಿ ಆ ಭಾಗದಲ್ಲಿ, ಕೇರಳ ಗಡಿ ಭಾಗದಲ್ಲಿ ಎಲ್ಲಾದರೂ ಒಂದು ವೇಳೆ ಇದ್ದಿದ್ರೆ ಅಲ್ಲಿ ಗೊತ್ತಾಗಬೇಕಿತ್ತು. ನಮ್ಮದು ಈಗ ಮೀಡಿಯಾ ಇಷ್ಟು ಸ್ಟ್ರಾಂಗ್ ಇದೆ, ಎಲ್ಲಾದರೂ ಒಂದು ಕಡೆ ದೇಶದ ಎಲ್ಲ ಉತ್ತರ ಪ್ರದೇಶದಲ್ಲಿ ಏನಾದರೂ ಆದರೆ ಇಲ್ಲಿ ಇಡೀ ಭಾರತದಲ್ಲಿ ಇಟ್ ಬಿಕಮ್ಸ್ ಎ ಬಿಗ್ ಇಶ್ಯೂ. ಇಟ್ ಮೇ ಬಿ ಅ ಫ್ರಿಂಜ್ ಕೇಸ್, ಫ್ರಿಂಜ್ ಇನ್ಸಿಡೆನ್ಸ್ ಅಂತ ಹೇಳ್ತೇವೆ. ಒಂದು ಸ್ಪೊರಾಡಿಕ್ ಇನ್ಸಿಡೆಂಟ್, ಒಂದು ಬುಟ್ಟಿ 2 ಬುಟ್ಟಿ ತೆಗೆದು ಕೂಡಲೇ ಇಟ್ ಈಸ್ ಬೀನ್ ಪ್ರೊಜೆಕ್ಟೆಡ್ ಔಟ್ ಆಫ್ ಪ್ರಪೋರ್ಷನ್. ಅದು ಮಾಡಿಬಿಟ್ಟು ಏನಾಗುತ್ತೆ ಅಂತ ಹೇಳಿದ್ರೆ, ಈ ಪಾಪದವರು ಈ ನಾನು ಹೇಳಿದಾಗ ತೋಳ ಕತೆ ಹೇಳಿದಾಗೆ ನರಿ ನಾಯಿ ಎಲ್ಲ ಬಂದರೂ ಕೂಡ ನಿಜವಾಗಿ ತೋಳ ಬಂದಾಗ ಅದೊಂದು ದೊಡ್ಡ ಇಶ್ಯೂ ಆಗ್ತದೆ. ಒಂದು ಕರೆ ಇದೆ. ಎಸ್, ಹಲೋ ಹಲೋ ನಮಸ್ತೆ, ತಮ್ಮ ಹೆಸರು? ನಾವು ಡಿಸೋದಿಂದ ಮಂಗಳೂರಿನಿಂದ ಮಾತಾಡೋದಲ್ಲ. ಎಸ್ ಹೇಳಿ ಸರ್. ಹಾ ಎಸ್ ಹೇಳಿ. ನಮ್ಮ ಫ್ರೆಂಡ್ಸ್ ಸರ್ಕಲ್ ಮಗವೀರ ತುಂಬಾ ಮಂದಿ ಇದ್ದಾರೆ. ಓಕೆ, ನಾವು ಅವರ ಹತ್ರ ಕೇಳಿದೆವು, ಓಕೆ, ಇದು ಯಾಕೆ ಇದು ಪ್ರಾಬ್ಲಮ್ ಬಂದದ್ದು ಅಂತ ಹೇಳಿ. ಅವ್ರು ಹೇಳಿದರು, ಮೊದಲು 3 ದಿವಸಕ್ಕೊಮ್ಮೆ ಬೋಟು ಬರ್ತಿದ್ದಂತೆ ಹೋದರೆ, ಆಗ ಐಸ್ ಇದು ಯಾವ್ದು ಉಪ್ಪು ಮತ್ತು ಐಸ್ ಕೊಂಡು ಹೋಗ್ತಿದ್ರು. ಸರಿ, ಹೇಳಿ. ಇವಾಗ 15 ದಿವಸ ಆದರೂ ಮೀನು ಸಿಗೋದಿಲ್ಲ, ಅವ್ರಿಗೆ ನಷ್ಟ ಆಗ್ತದೆ. ಅದಕ್ಕೆ ಈ ಕೆಮಿಕಲ್ ಅನ್ನು ಯೂಸ್ ಮಾಡ್ತೇವೆ ಎಂದು ಹೇಳ್ತಿದ್ರು. ನಿಮಗೆ ಕ್ಲಾರಿಫಿಕೇಶನ್ ನಾನು ಕೊಡುವುದು. ಎಸ್, ಖಂಡಿತ ಸರ್, ಈ ಕುರಿತು ಚರ್ಚೆ ಮಾಡ್ತೀವಿ. ಧನ್ಯವಾದ. ನಾನು ಮಾರ್ಕೆಟ್ ಹೋದಾಗ ನಾನು ಒಂದು 5 ವರ್ಷದ ಮೊದಲು ನಾನು 5,000 ಮೀನು ಹಿಡ್ಕೊಂಡು ಅಲ್ಲಿ ಬಾಕ್ಸ್ ಹಿಡ್ಕೊಂಡು ಬ್ಯಾಂಗ್ಳೂರಿಗೆ ಕಳಿಸಿದ್ದೆ. ಅವ್ರಿಗೆ ತಿನ್ಲಿಕ್ಕೆ ಆಗ್ಲಿಲ್ಲ ಮೀನು. ನಮ್ಮ ಫ್ರೆಂಡ್ಸ್ ಸರ್ಕಲ್ ಹತ್ರ ಕೇಳಿದೆ ನಾನು, ಯಾಕೆ ಅದು ಈಗೆಲ್ಲ ಕೆಮಿಕಲ್ ಬಂದಿದೆ, ಮೊದಲು ಐಸ್ ಎಲ್ಲ ಇದು ಬಂದದ್ದು ಅಂತ ಹೇಳ್ತಿದ್ರು. ಇಷ್ಟೆಲ್ಲ ಆದ್ರೂ ಕೂಡ ಕರೆಕ್ಟ್ ಆಗಿದೆ. ನಿಮ್ಮದೆಲ್ಲ ಬರುವಾಗ ನಮ್ಗೆ ಡೌಟ್ ಎಲ್ಲ ಕ್ಲಿಯರ್ ಆಗಿದೆ. ಅದು ಧನ್ಯವಾದಗಳು. ಮಾಡಿ ಇದನ್ನು ಯೂಸ್ ಮಾಡೋದು ಬೇಡ. ಯಾಕಂದ್ರೆ ಈಗ ಮೆಡ್ರಾಸ್ ಇಂದ ಮೀನ್ ಬರ್ತದೆ, ಉದ್ದಾಯ ಬರ್ತದೆ, ಬಂಗ್ಲೆ ಬರ್ತದೆ, ಎಷ್ಟು ಫ್ರೆಶ್ ಎಂದು ಹೇಳಿದ್ದಾರೆ. ಸಮುದ್ರದಲ್ಲಿ ಈಗಲೂ ಅಷ್ಟು ಫ್ರೆಶ್ ಸಿಗುವುದಿಲ್ಲ. ಖಂಡಿತ, ಧನ್ಯವಾದಗಳು ಸರ್. ಅದು ಕೂಡ ಸಮುದ್ರದ ಮೀನೇ, ಚೆನ್ನೈದು ಕೂಡ ಸಮುದ್ರದ ಮೀನೇ. ಬಹುಶಃ ಕೆಲವೊಮ್ಮೆ ಏನಾಗ್ತಂದ್ರೆ, ಈ ಮೀನುಗಾರಿಕೆ ಚಟುವಟಿಕೆಗಳ ಬಗ್ಗೆ ಕೆಲವರಿಗೆ ಅನುಭವದ ಕೊರತೆ ಇರ್ತದೆ. ಪ್ರಾಕ್ಟಿಕಲ್ ಆಗಿ ನಾಲೆಜ್ ಇರುವವರು ಬಹಳಷ್ಟು ಕಡಿಮೆ ಜನ.
ಅಂದರೆ ಇವತ್ತು ನಾವು ಮೀನುಗಾರಿಕೆ ಇಲಾಖೆ ಅಧಿಕಾರಿಗಳಿರ್ಬೋದು, ಅವರು ಬೇರೆ ಬೇರೆ ರಾಜ್ಯದ ಜಿಲ್ಲೆಗಳಿಂದ ಬಂದವರು ಇರ್ತಾರೆ. ಅವರು ಇವತ್ತು ಪುಸ್ತಕ ನೋಡಿ ಫಿಶರಿ ಸೈನ್ಸ್ ಡಿಗ್ರಿ ಮಾಡಿರ್ತಾರೆ, ಪ್ರಾಕ್ಟಿಕಲ್ ಆಗಿ ಅವರಿಗೆ ನಾಲೆಜ್ ಇರೋದಿಲ್ಲ. ಬೇರೆ ಬೇರೆ ಯಾವುದೇ ವಿಚಾರದಲ್ಲಿ ನಾವು ಅದನ್ನು ಸ್ಪಾಟಲ್ಲಿ ಹೋಗಿ ನಾವು ಅದಕ್ಕೆ ಚರ್ಚೆ ಮಾಡ್ಬೋದು. ಈಗ ಡಾಕ್ಟರ್ ಇದ್ದಾರೆ, ಡಾಕ್ಟರಿಗೆ ಅನುಭವ ಉಂಟು, ಅವ್ರು ಹೇಳಿದಾಗ ನಾವು ಕೇಳ್ತೇವೆ. ಆದರೆ ಮೀನುಗಾರಿಕೆ ನಡೆಸುವ ವಿಧಾನ ಸಮುದ್ರದಲ್ಲಿ ಏನಾಗ್ತದೆ ಅಂತ ವಿಚಾರ ಯಾರಿಗೂ ಗೊತ್ತಿರೋದಿಲ್ಲ. ಅದರಿಂದಾಗಿ ಯಾರ ಅನುಭವದ ಕೊರತೆ, ಮಾಹಿತಿಯ ಕೊರತೆ ಇದ್ದವರು ಕೆಲವೊಂದು ವಿಚಾರಗಳನ್ನು ಹೇಳ್ತಾರೆ, ಅದು 3 ದಿನ 4 ದಿನ. ಮೀನುಗಾರಿಕೆಯಲ್ಲಿ ಕೂಡ ಕೆಲವು ವಿಧಾನ ನಾನು ಹೇಳಿದೆ. ಒಂದು ಡೀಪ್ ಸಿ ಅಂದರೆ ಇವತ್ತು ನಮ್ಮ ಬೋಟ್ನವರು ರತ್ನಗಿರಿ ತನಕ ಹೋಗಿ ಫಿಶಿಂಗ್ ಮಾಡೋರಿದ್ದಾರೆ, ಪರ್ಸಿನ್ ಬೋಟ್ ಇದ್ದಾರೆ, ದಿನ ಬೆಳಿಗ್ಗೆ ಹೋಗಿ ಸಾಯಂಕಾಲ ಬರೋರಿದ್ದಾರೆ. 370 ಬೋಟ್ಸ್ ಇದ್ದಾರೆ, 3 ದಿನ 4 ದಿನ ಫಿಶಿಂಗ್ ಮಾಡಿ ಬರೋರಿದ್ದಾರೆ. ಫಿಶಿಂಗ್ ಬೋಟ್ಗಳುಂಟು, ಬೆಳಿಗ್ಗೆ ಹೋಗಿ ಸಾಯಂಕಾಲ ಬರೋದು. ನಾಡದೋಣಿಯವರಿದ್ದಾರೆ, ಬೆಳಿಗ್ಗೆ ಹೋಗಿ ಮಧ್ಯಾಹ್ನ ಬರೋರಿದ್ದಾರೆ. ಗಿಲ್ನೆಟ್, ಹಲವು ರೀತಿಯ ವಿಧಾನದ ಫಿಶಿಂಗ್ಗಳುಂಟು. ಅದರಿಂದ ಕೆಲವರಿಗೆ ಮಾಹಿತಿಗಳ ಕೊರತೆ ಇರ್ತದೆ. ಅದರಿಂದಾಗಿ ನಾವು ಅದ ವಿಚಾರದಲ್ಲಿ ಚರ್ಚೆ ಮಾಡೋದು ಅಷ್ಟು ಉತ್ತಮ ಅಲ್ಲ. ಯಾಕೆಂದರೆ ಪುಸ್ತಕ ನೋಡಿ ಒಬ್ಬ ಪಾಠ ಮಾಡೋದಕ್ಕಿಂತ ಪ್ರಾಕ್ಟಿಕಲ್ ನಾಲೆಜ್ ಇದ್ದವನ ಹತ್ರ ಒಂದು ಅನುಭವ ಕೇಳಲಿಕ್ಕೆ ಭಾಳಷ್ಟು ವ್ಯತ್ಯಾಸಗಳುಂಟು. ಅದರಿಂದಾಗಿ ಆ ಅನುಭವದ ಕೊರತೆ ಇದ್ದರೆ ಅದನ್ನು ನೀಗಿಸಬೇಕಿದ್ರೆ ಖಂಡಿತವಾಗಿ ಒಂದು ದಿನ ನಮ್ಮ ಮೀನುಗಾರರೊಂದಿಗೆ ಅವರು ಮೀನುಗಾರಿಕೆಗೆ ಬೋಟ್ನಲ್ಲಿ ತೆರಳಬೇಕು. ಯಾವ ರೀತಿಯಲ್ಲಿ ಮೀನುಗಾರಿಕೆಯನ್ನು ಮಾಡ್ತಾರೆ, ಯಾವ ರೀತಿಯಲ್ಲಿ ಮೀನನ್ನು ಹಿಡಿತಾರೆ, ಯಾವ ರೀತಿಯಲ್ಲಿ ಮೀನನ್ನು ಶೇಖರಿಸ್ತಾರೆ ಅಂತ ಮಾಹಿತಿ ಅವರಿಗೆ ಲಭ್ಯವಾಗ್ತದೆ. ನಾವು ಮುಖಾಂತರ ಅವರ ಚರ್ಚೆ ಮಾಡಿ ವೇಸ್ಟ್. ಒಂದು ಕರೆ ಇದೆ. ಹಲೋ, ನಮಸ್ತೆ. ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಸರ್, ಇಲ್ಲಾಂದ್ರೆ ಕರೆ ಕಟ್ ಆಗುತ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ಯತೀಶ್ ಅವರೇ, ಚರ್ಚೆ ಕುರಿತು ಏನ್ ಹೇಳ್ತೀರಾ, ನಿಮ್ಮ ಅಭಿಪ್ರಾಯ? ಅಲ್ಲಿ ಯಶ್ಪಾಲ್ ಸುವರ್ಣ ಮತ್ತೆ ಆರ್ಯನ್ ಭಟ್ ಅವರಿಗೆ ನಮಸ್ಕಾರ. ನಾನು ಯತೀಶ್ ಅಂತ ಹೇಳಿ ಕಟ್ಪಾಡಿಯಿಂದ. ಹೇಳಿ. ಈಗ ಮೊನ್ನೆಯಿಂದ ಈ ಬಗ್ಗೆ ಈ ವಾಟ್ಸ್ಆಪ್ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಬಗ್ಗೆ ಮೀನಿನ ಬಗ್ಗೆ ಎಲ್ಲ ತುಂಬಾ ಅಪಪ್ರಚಾರ ನಡೀತಿದೆ. ಆದ್ರೆ ಈವರೆಗೆ ನಾವು ನೋಡಿದಾಗೆ ಯಶ್ಪಾಲ್ ಸುವರ್ಣ ಒಬ್ರು ಫೆಡರೇಷನ್ ಅಧ್ಯಕ್ಷರಾಗಿ ಸ್ಪಷ್ಟೀಕರಣ ನೀಡಿದ್ದಾರೆ. ಮತ್ತೊಬ್ರು ನಿನ್ನೆ ಯಾರೊಂದು ಮಂಗಳೂರಿನವರು ಅವರು ಬಿಟ್ರೆ ಯಾರೊಬ್ರು ಕೂಡ ಸಾರ್ವಜನಿಕರಿಗೆ ಒಂದು ಸ್ಪಷ್ಟೀಕರಣ ನೀಡಲಿಲ್ಲ. ಈಗ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೀನುಗಾರಿಕೆ ಮತ್ತು ಒಂದು ದೊಡ್ಡ ಉದ್ಯಮ, ಅದರಿಂದ ಸಾವಿರಾರು ಕೋಟಿ ಅನುದಾನ ರೆವೆನ್ಯೂ ಆಗಿ ಗವರ್ಮೆಂಟ್ ಗೆ ಬರುತ್ತೆ. ಇಲ್ಲಿ ತನಕ ಒಬ್ರು ಜಿಲ್ಲಾಡಳಿತ ಅಥವಾ ಮೀನುಗಾರಿಕಾ ಸಚಿವರು ಅಥವಾ ಕರ್ನಾಟಕ ಯಾರಾದ್ರೂ ಒಬ್ರು ಸಾರ್ವಜನಿಕರಿಗೆ ಈ ಒಂದು ಆತಂಕವನ್ನು ನಿವಾರಿಸುವ ಕೆಲಸವನ್ನು ಯಾರು ಮಾಡ್ಲಿಲ್ಲ. ಇದೀಗ ಯಶ್ಪಾಲ್ ಸುವರ್ಣ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ರೆ ಏನಾಗುತ್ತೆ, ಅವರು ಮೀನುಗಾರ ಸಮುದಾಯ ಅಥವಾ ಮೀನುಗಾರ ಫೆಡರೇಷನ್ ಅನ್ನ ಪ್ರತಿನಿಧಿಸ್ತಾರೆ, ಅವರ ಕಮ್ಯುನಿಟಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಆಗುತ್ತೆ. ಆದ್ರೆ ಜಿಲ್ಲಾಡಳಿತ ಈ ಬಗ್ಗೆ ತುರ್ತಾಗಿ ಆಕ್ಷನ್ ತಗೊಳ್ಬೇಕು. ಮತ್ತೊಂದು, ಸುಳ್ಯದಲ್ಲಿ ಏನೊಂದು ವಾಟ್ಸ್ಆಪ್ ಅಲ್ಲಿ ನಾವು ವಿಡಿಯೋ ನೋಡಿದ್ದೇವೆ. ಅವರು ವಿಡಿಯೋ ಮಾಡಿದವರು ಅಷ್ಟು ಅವರ ಬಗ್ಗೆ ಸಾಮಾಜಿಕ ಕಳಕಳಿ ಇದ್ರೆ ಅವರು ಆ ವಿಡಿಯೋವನ್ನು ತೋರಿಸಿ ಆಹಾರ ಇಲಾಖೆಗ, ಪೊಲೀಸ್ ಇಲಾಖೆಗ ದೂರನ್ನ ನೀಡಿ ಸಹಕರಿಸಬೇಕು. ಅದು ಯಾವ್ದು ಮಾಡದೆ ಈ ರೀತಿ ಅಪಪ್ರಚಾರ ಮಾಡೋದು ಒಳ್ಳೇದಲ್ಲ ಅಂತ ನನ್ನ ಭಾವನೆ. ಖಂಡಿತ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈ ವಿಷಯದಲ್ಲಿ ನಮ್ಮ ಈಗ ಸ್ಥಳೀಯ ಆಡಳಿತ, ಮುನ್ಸಿಪಾಲಿಟಿ ಅಥವಾ ಜಿಲ್ಲಾಡಳಿತ ಯಾರೇ ಆಗಲಿ, ಅವ್ರು ಹೇಳಿದಾಗೆ ಹೆಲ್ತ್ ಇನ್ಸ್ಪೆಕ್ಟರು ಇವರು ಆಗಾಗ ಟೀಮ್ ವರ್ಕ್ ಮಾಡಿಕೊಂಡು ಆಗಾಗ ಒಂದು ರ್ಯಾಂಡಮ್ ರೈಡ್ಸ್ ಅಂತ ಹೇಳ್ತೇವೆ ನಾವು. ಇದನ್ನು ಮಾಡಿದರೆ ಒಂದು ಜನರಿಗೆ ಒಂದು ಅದ್ರ ಬಗ್ಗೆ ಒಂದು ನಂಬಿಕೆ ಅಥವಾ ಇದೊಂದು ಧೈರ್ಯ ಬರ್ತದೆ. ಈಗ ಅವ್ರು ಹೇಳಿದಾಗೆ ಈ ಯಶ್ಪಾಲ್ ಸುವರ್ಣವ್ರು ಮಾತಾಡಿದರೆ ಅವರು ಈಸ್ ಟ್ರೈಂಗ್ ಟು ಪ್ರೊಟೆಕ್ಟ್ ಅಂತ. ನಾನು ಡಾಕ್ಟರ್ದು ಕಂಪ್ಲೇಂಟ್ ಯಾರನ್ನು ಸಪೋರ್ಟ್ ಮಾಡಿದರೆ ಡಾಕ್ಟರ್ ಒಂದೇ ಅಂತ ಹೇಳ್ತಾರೆ. ದಿಸ್ ಇಸ್ ಸೆನ್ಸ್ ಇನ್ ವಾಟ್ ಈಸ್ ಟಾಕಿಂಗ್. ಗವರ್ಮೆಂಟ್ ಶುಡ್ ಟು ಕಮ್ ಇನ್ ಟು ಆ್ಯಕ್ಷನ್. ಪರ್ಟಿಕ್ಯುಲರ್ಲಿ ಈಗ ಯಾವುದೊಂದು ಫಿಶ್ ಇನ್ಸ್ಟಿಟ್ಯೂಟ್ ಇದೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಅಥವಾ CFTRA ಡ್ರಗ್ ಇದು ನಮ್ಮದ್ರಲ್ಲಿ ಆಹಾರ ಇನ್ಸ್ಟಿಟ್ಯೂಷನ್ ಮೈಸೂರಲ್ಲಿದೆ. ಇವರು ಇದ್ರ ಬಗ್ಗೆ ದೇ ಹ್ಯಾವ್ ಟು ಕಮ್ ಔಟ್ ಓಪನ್ಲಿ, ಗಿವ್ ಎ ಸ್ಟೇಟ್ಮೆಂಟ್ ಇನ್ ದ ನ್ಯಾಷನಲ್ ನ್ಯೂಸ್ ಚಾನೆಲ್, ಬಿಕಾಸ್ ಇಟ್ಸ್ ಎ ನ್ಯಾಷನಲ್ ಇಶ್ಯೂ. ಈ ಥರ ಇಟ್ಸ್ ಎ ಕ್ರೈಮ್, ಇಟ್ ಇಸ್ ಎ ಸೋಷಿಯಲ್ ಕ್ರೈಮ್. ಎಂಥದ್ದು ಕೆಮಿಕಲ್ ಹಾಕಿಕೊಂಡು ಒಂದು ವೇಳೆ ನಿಜವಾಗಿ ಇದ್ದರೆ ಎಷ್ಟೋ ಸಾವಿರಾರು ಜನ ಸಾಯ್ಬೋದು. ಇವ್ರು ಹೇಳಿದಾಗೆ ಒಂದು 5,000-10,000 ಟನ್ ಫಿಶ್ ಎಲ್ಲೋ ಸ್ಪ್ರೆಡ್ ಆಗ್ತದೆ. ಅಷ್ಟು ಆಗಲಿಲ್ಲ, ಅದರ ಡ್ಯಾಮೇಜ್ ಆಗಿದ್ರೆ ಗೊತ್ತಾಗ್ತಿತ್ತಲ್ವಾ. ಸೊ ದರ್ ಇಸ್ ಎ ಒಂದು ಎಂಥರ ಹಿಲ್ ಔಟ್ ಆಫ್ ಮೋಲ್ ಅಂತ ಹೇಳ್ತಾರಲ್ಲ, ಒಂದು ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ, ಸಣ್ಣದೊಂದು ಕಪ್ಪು ಚುಕ್ಕೆಯಿಂದ ಒಂದು ಪರ್ವತ ಮಾಡಿಬಿಟ್ಟು ಅದನ್ನು ಪ್ರೊಜೆಕ್ಟ್ ಮಾಡಿ ಫಿಯರ್ ಸೈಕೋಸಿಸ್ ಅನ್ನು ಸ್ಪ್ರೆಡ್ ಮಾಡಿದರೆ ಯಾರ್ದೋ ಒಂದು ಅಬ್ಜೆಕ್ಟಿವ್ ಫುಲ್ಫಿಲ್ ಆಗುತ್ತೆ. ಯಾರಿಗೊಂದು ಈಗ ಇವ್ರ ಮೇಲೆ ಯಾರ ಮೇಲೆ ಆಗದಿದ್ದವರು ಫೆಡರೇಷನ್ ಅವರು ಅದ್ರ ಬಗ್ಗೆ ಕೇರ್ ತಗೊಳ್ಳಿಲ್ಲ ಅಂತ ಹೇಳ್ಬಿಟ್ಟು ಇವ್ರ ಮೇಲೆ ಅಪವಾದ ಹಾಕ್ತಾರೆ, ಅಥವಾ ಇದ್ರ ಮೇಲೆ ಆಗ್ತಾರೆ, ಸರ್ಕಾರದ ಮೇಲೆ ಅಪವಾದ ಬರ್ಬೋದು. ಇದಕ್ಕೆ ಎಲ್ಲ ಸಂಘಟಿತವಾಗಿ ಎಲ್ಲರೂ ನಾಲೆಜ್ ಇದ್ದವರು, ಡಾಕ್ಟ್ರು ಅಂತ ಕೇಸ್ ಎಲ್ಲ ರಿಪೋರ್ಟ್ ಆಗಿದೆ. ಫಾರ್ಮಲಿನ್ ಕನ್ಸಂಪ್ಷನ್ ಆಗಿಬಿಟ್ಟು ಯಾರಾದರೂ ಫಿಶ್ ತಿಂದು ಸತ್ತದ್ದು ಯಾರಾದರೂ ಅದು ಗೊತ್ತಾಗಬೇಕು.
ಖಂಡಿತವಾಗಿ ಇದು ಅಷ್ಟು ಸುಲಭ ಅಲ್ಲ. ಯಾವುದೋ ಒಂದು ಕೇಸ್ ಅನ್ಎಕ್ಸ್ಪ್ಲೇನ್ಡ್ ಡೆತ್, ಫಿಶ್ ತಿಂದು ಡೆತ್ ಆಗಿದ್ರೆ ಇಟ್ ಇಸ್ ಎ ಕ್ರೈಮ್. ಗ್ಯಾಸ್ಟ್ರೋಎಂಟ್ರೈಟಿಸ್ ಇಂದ ಡೆತ್ ಆಗೋದು ನಮ್ಮ ಮೆಡಿಕಲ್ ಇದರಲ್ಲಿ ಕ್ರೈಮ್, ಅದೊಂದು ಆ ಥರ ಆಗಲಿಲ್ಲ ಯಾವುದು ವಿಷಯ. ಸೊ ಆದ್ದರಿಂದ ಈಸ್ ಪ್ರಾಬಬ್ಲಿ ಕ್ರಿಯೇಟೆಡ್ ಔಟ್ ಆಫ್ ಪ್ರಪೋರ್ಷನ್. ನಾನೀಗ ಅದ್ರ ಬಗ್ಗೆ ಸಮರ್ಥನೆ ಮಾಡೋದಲ್ಲ, ವಿರೋಧ ಮಾಡೋದಲ್ಲ, ನಾನು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡುವಂಥದ್ದು. ಸರಿಯಾ ತಪ್ಪು ಎಂಬುದು ಕರೆಕ್ಟ್ ಮಾಹಿತಿ ಕರೆಕ್ಟ್ ತಗೊಳ್ಬೇಕು, ಅದ್ರ ಬಗ್ಗೆ ತಿಳಿದವ್ರ ಹತ್ರ ಡಿಸ್ಕಸ್ ಮಾಡಬೇಕು. ಅದು ಆದರೆ ಅಲ್ಲಿ ಹೋಗಿಬಿಟ್ಟು ಅದನ್ನು ಒಂದು ಕಾಟ್ ರೆಡ್ ಹ್ಯಾಂಡೆಡ್ ಅಂತ ಹೇಳ್ತಾರೆ. ಈಗ ಒಂದು ಲಾಟ್ ಬಂತ ಹೇಳಿದ್ರೆ ಅದನ್ನು ರೆಡ್ ಹ್ಯಾಂಡೆಡ್ ಆಗಿ ಅದು ಟೆಸ್ಟ್ ಇದೆ ಇವಾಗ. ಈಗ ಸದ್ಯಕ್ಕೆ ಅದು ಈಗ 1 ತಿಂಗಳಲ್ಲಿ ಆ ಕೆಮಿಕಲ್ ಟೆಸ್ಟ್ ಇಸ್ ಕಮಿಂಗ್ ಟು ದ ಮಾರ್ಕೆಟ್. ನೀವು ಮನೇಲಿ ಇಟ್ಕೊಳ್ಬೋದು. ನೀವೊಂದು ಫಿಶ್ ತಗೊಂಡ್ರೆ ಆ ಸ್ಟ್ರಿಪ್ ಅನ್ನು ಈಗ ಹಾಲು, ಅಡಲ್ಟ್ರೇಟೆಡ್ ಹಾಲ, ತುಪ್ಪ ಅಡಲ್ಟ್ರೇಟೆಡ್ ಹೌದಲ್ಲ ಅಂತ ಗೊತ್ತಾಗ್ಲಿಕ್ಕೆ ಯಾವ್ಯಾವ ಟೆಸ್ಟ್ ಇದೆ, ಅದೇ ತರ ಫಿಶ್ ಅನ್ನು ಕನ್ಫರ್ಮ್ ಮಾಡ್ಲಿಕ್ಕೆ ವಿ ಆರ್ ಕಮಿಂಗ್ ವಿತ್ ದ ಸ್ಟ್ರಿಪ್ ಟೆಸ್ಟ್ ಇನ್ನು ಮುಂದೆ. ಸೊ ಇದು ಡೆವಲಪ್ಮೆಂಟ್ ಆದಾಗೆ ಪ್ರಿಸರ್ವೇಷನ್ ಜಾಸ್ತಿ ಆದಾಗೆ. ಬಹುಶಃ ಈಗ ಇನ್ನೊಂದೇನಂದ್ರೆ, ಈಗ ಯತೀಶ್ ಅವರು ಹೇಳಿದ ಹಾಗೆ ಇವತ್ತು ದೇಶದ ಎಕ್ಸ್ಪೋರ್ಟ್ ಅಲ್ಲಿ ಮೀನುಗಾರಿಕೆ ಉತ್ಪನ್ನಗಳು 3ನೇ ಸ್ಥಾನದಲ್ಲಿ ಉಂಟು. ಇವತ್ತು ಮೀನುಗಾರಿಕೆ ಕ್ಷೇತ್ರದಲ್ಲಿ ಉದ್ಯೋಗ ಕಲ್ಪಿಸುವಲ್ಲಿ ಕೂಡ ದೇಶದಲ್ಲಿ 4ನೇ ಸ್ಥಾನದಲ್ಲಿ ಉಂಟು. ಅದರಿಂದ ಸರ್ಕಾರದ ಕೂಡ ಜವಾಬ್ದಾರಿ ಉಂಟು. ಯಾಕೆಂದರೆ ಕರಾವಳಿ ಭಾಗದಲ್ಲಿ ಯಾವ ರೀತಿಯಲ್ಲಿ ಮೀನುಗಾರಿಕೆ ಉದ್ದಿಮೆಯನ್ನು ನಂಬಿಕೊಂಡು ಕೇವಲ ಮೀನುಗಾರರಲ್ಲ, ಇವತ್ತು ಮೀನುಗಾರಿಕೆ ಚಟುವಟಿಕೆ ಒಳ್ಳೆ ರೀತಿ ನಡೆದ್ರೆ ಚಿನ್ನದ ಅಂಗಡಿ ಇರ್ಬೋದು, ಹೋಟೆಲ್ ಉದ್ದಿಮೆಗಳಿರ್ಬೋದು, ಎಲ್ಲ ರೀತಿಯ ಬಟ್ಟೆ ಅಂಗಡಿಗಳಿಗೆ ಎಲ್ಲರಿಗೂ ಕೂಡ ಮೀನುಗಾರಿಕೆ ಇಲ್ದಿದ್ರೆ ನಮ್ಗೆ ಹಾಸ್ಪಿಟಲ್ ಖಾಲಿ ಇರ್ತದೆ. ವೆಹಿಕಲ್ ನೋಡಿ, ಅದನ್ನು ನಂಬಿಕೊಂಡು ಕಾರ್ಪೆಂಟರ್ಸ್ ಇದ್ದಾರೆ, ಅದನ್ನು ನಂಬಿಕೊಂಡು ವೆಹಿಕಲ್ ಟ್ರಾನ್ಸ್ಪೋರ್ಟರ್ಸ್ ಇದ್ದಾರೆ, ಲಾರಿ, ರಿಕ್ಷಾ, ಹಲವಾರು ಜನ ಇದ್ದಾರೆ. ಇವತ್ತು ಮೀನುಗಾರಿಕೆ ಹೋಟೆಲ್, ಮೀನು ಊಟದ ಹೋಟೆಲನ್ನು ಸುಮಾರು ಜನ ಅದನ್ನು ನಂಬಿಕೊಂಡಿದ್ದಾರೆ. ಇವತ್ತು ಮೀನು ತಿನ್ನದ್ರೆ ನಾಳೆ ಸುಮಾರು ನನ್ನ ನಾಲೆಜಿಗೆ ಬಂದ ಪ್ರಕಾರ ಸುಮಾರು ಒಂದು 500 ಹೋಟೆಲ್ಗಳು ಉಡುಪಿ ನಗರಸಭೆ ವ್ಯಾಪ್ತಿಯಲ್ಲಿ ಉಂಟು, ಕೇವಲ ಮೀನು ಊಟದ ಹೋಟೆಲ್ಗಳು. ನಾಳೆ ಯಾರು ಮೀನು ತಿನ್ನದಿದ್ದರೆ 500 ಕುಟುಂಬದವರು ರಸ್ತೆಗೆ ಬೀದಿ ಪಾಲಾಗ್ತಾರೆ. ಅದನ್ನೆಲ್ಲ ಜನರು ಆಲೋಚನೆ ಮಾಡಬೇಕು. ಅದರಿಂದಾಗಿ ಯಾರ ಜೀವನದಲ್ಲಿ ಚೆಲ್ಲಾಟ ಆಡುವಂಥ ಕೆಲಸ ಮಾಡಬಾರ್ದು. ಒಂದು ವೇಳೆ ಆ ರೀತಿಯ ಸಂಘಟನೆಗಳಾಗಿದ್ದರೆ ಸಂಬಂಧಪಟ್ಟವರಿಗೆ ತಿಳಿಸಿ ಅದನ್ನು ತಡೆಯುವಂಥ ಕೆಲಸ ಮಾಡಬೇಕು. ತಪ್ಪು ಮಾಡಿದವನಿಗೆ ಶಿಕ್ಷೆ ಕೊಡುವಂಥ ಕೆಲಸಗಳನ್ನು ಮಾಡಬೇಕು. ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಅದಕ್ಕೆ ಊಹಾಪೋಹಗಳು ಸೃಷ್ಟಿಸಿ ಅದರಲ್ಲಿ ಕೆಲವೊಂದು ವಿಚಾರಗಳನ್ನು ಎಡಿಟ್ ಮಾಡಿ ಕೆಲವೊಂದು ವಿಚಾರಗಳನ್ನು ಅದನ್ನು ಬೇಕಾ ಬೇಡವ ಅಂತ ಜನರನ್ನು ಪ್ರೋಕ್ ಮಾಡ್ತಾರಲ್ಲ, ಅದು ಸರಿಯಲ್ಲ. ಇದು ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು? ನಂದು ಡಿಸೋವ್ ಅಂತ ಹೇಳಿ ಈಗ ಫೋನ್ ಮಾಡಿದ್ದೆ ಅಲ್ಲ ನಾನು ಮಂಗಳೂರಿನಿಂದ. ಹೇಳಿ ಸರ್. ಹಲೋ, ಹೇಳಿ ಸರ್. ಲೈವ್ ಇಲ್ಲಲ್ಲ, ಕಾಣೋದಿಲ್ಲ. ಬೇಡ, ಅವರು ಕುಡಿದಿದ್ದಾರೆ. ಈಗ ಈ ಸರ್ ಹೇಳಿದಾಗೆ ಈ ಸೈಬರ್ ಅಲ್ಲಿ ಹೇಗೆ ಮ್ಯಾನಿಪುಲೇಟ್ ಮಾಡ್ತಾರೆ, ವಾಟ್ಸ್ಆಪ್ ಅಲ್ಲಿ ಮ್ಯಾನಿಪುಲೇಟ್ ಮಾಡ್ತಾರೆ. ವಿ ಕೆನಾಟ್ ರೂಲ್ ಔಟ್ ಎ ಪಾಸಿಬಿಲಿಟಿ ಆಫ್ ಷಡ್ಯಂತ್ರ. ಈಗ ನಮ್ಮ ಈಗ ಕರಾವಳಿಯ ಜಿಲ್ಲೆಯಲ್ಲಿ ಮೀನಿನ ಒಂದು ಉದ್ದೇಶ, ಒಂದು ಷಡ್ಯಂತ್ರ ಕೂಡ ರೂಲ್ ಔಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾರಾದರೂ ಒಂದು ಇದ್ರ ಬಗ್ಗೆ ಅಪಪ್ರಚಾರ ಮಾಡಿಬಿಟ್ಟು ಇಲ್ಲಿಯ ಒಂದು ಮೈನ್ ಎಕಾನಮಿ ಆಫ್ ಅನ್ಡಿವೈಡೆಡ್ ಸೌತ್ ಕೆನರಾ ಅಂಡ್ ಕಾರವಾರ ಈಸ್ ಫಿಶರೀಸ್. ಸೊ ಇಟ್ ಇಸ್ ನಾಟ್ ಮೈ ಏರಿಯಾ ಟು ಸಸ್ಪೆಕ್ಟ್ ದಟ್. ನಂದು ಅದು ಒಂದು ಇದಿಲ್ಲ, ಆದ್ರೂ ಕೂಡ ನಾನೊಂದು ತಿಳ್ಕೊಳ್ಳೋದು, ನಾಗರಿಕರಾಗಿ ನಮ್ಮ ಜವಾಬ್ದಾರಿ ಉಂಟು. ನಮ್ಮದು ಜವಾಬ್ದಾರಿ ಅಂತ ಹೇಳಿದ್ರೆ ಅದರ ಬಗ್ಗೆ ವೈಜ್ಞಾನಿಕ ತಿಳುವಳಿಕೆಯನ್ನು ಮೂಡಿಸುವಂಥದ್ದು, ಅದರ ಹಿಂದೆ ಇರುವ ಷಡ್ಯಂತ್ರಗಳು ಅಥವಾ ನಿಜವಾಗಿ ಆಗಿದೆ ಅಂತ ಹೇಳ್ಬಿಟ್ಟು ಹೇಳೋದು. ಇಫ್ ದರ್ ಇಸ್ ಎ ಎವಿಡೆನ್ಸ್ ಆಫ್ ಇಂಥ ಪಾಯ್ಸನಸ್ ಮೀನ್ ತಿಂದು ಸತ್ತ ಎವಿಡೆನ್ಸ್ ಇದ್ರೆ ಹಾಸ್ಪಿಟಲಲ್ಲಿ ಅಥವಾ ನಮ್ಮ ಮೆಡಿಕಲ್ ಫ್ರೆಟರ್ನಿಗೆ ಗೊತ್ತಾಗಬೇಕು. ಉದಾಹರಣೆಗೆ ಒಂದು ನಿಪಾ ವೈರಸ್ ಅಲ್ಲಿ ಸತ್ತು ಅಂತ ಹೇಳಿದ್ರೆ 1 ಕೇಸ್ 2 ಕೇಸ್ ಸತ್ತು ಇಡೀ ಹಣ್ಣಿನ ವ್ಯಾಪಾರ ಒಂದು ಈ ಸ್ಪಾಟ್ ಅಲ್ಲೆಲ್ಲ ಹೋಗಿದೆ ಅಂತ ಹೇಳಿದ್ರೆ ಅದು ಕೊಲ್ಯಾಪ್ಸ್ ಆಗಿಬಿಡ್ತದೆ. ಇದು ಒಂದು ವಿ ಕೆನಾಟ್ ರೂಲ್ ಔಟ್ ದ ಪಾಸಿಬಿಲಿಟಿ ಆಫ್ ಕನ್ಸ್ಪಿರಸಿ ಆಂಗಲ್ ಆಲ್ಸೋ ಮಾಡಬೇಕು. ಅದರಿಂದ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಅದರ ಬಗ್ಗೆ ಆಕ್ಟಿವ್ ಪಾರ್ಟಿಸಿಪೇಷನ್ ಮಾಡಿಬಿಟ್ಟು ಇದು ಸಾಮಾಜಿಕವಾಗಿ ಇಂಥವರು ಕೂಡ ಅದ್ರ ಬಗ್ಗೆ ಒಂದು ಧೈರ್ಯ ತುಂಬುವ ಕೆಲಸ ಮಾಡಿದ್ರೆ ಈ ಪ್ರಾಬ್ಲಮನ್ನು ಈ ಪ್ರಾಬ್ಲಮ್ ಅಲ್ಲ ಇಂಥ ಪ್ರಾಬ್ಲಮ್ಸನ್ನು ಈಗ ಎಷ್ಟೋ ವಿಷಯಗಳು ಕಂಟೆನ್ಷಿಯಸ್ ವಿಷಯಗಳಿದ್ದಾವೆ, ಅದ್ರ ಬಗ್ಗೆ ಕರೆಕ್ಟ್ ಡಯಾಗ್ನೋಸಿಸ್ ಮಾಡೋದಿಲ್ಲ ನಾವು. ಅದು ಯಾಕಾಯಿತು, ಅದ್ರ ಮೂಲ ಕಾರಣ ಎಲ್ಲಿ ಬಂತು, ಎಲ್ಲಿ ಆಯ್ತದ್ದು, ಅದ್ರ ಬಗ್ಗೆ ರಿಪೋರ್ಟ್ ಆಗಿದೆ, ಅದ್ರ ಬಗ್ಗೆ ಕಂಪ್ಲೇಂಟ್ ಹೋಗಿದೆ, ಅದ್ರ ಬಗ್ಗೆ ನೋಡದೆ ಅದ್ರ ಮೇಲೆ ಒಂದು ಗೂಬೆ ಕೂರಿಸಿ ಅದೊಂದು ದೊಡ್ಡ ಇಶ್ಯೂ ಮಾಡೋದ್ರಲ್ಲಿ ಯಾವುದೇ ಒಂದು ನಾವು ಒಂದು ಅರ್ಥವನ್ನು ಹುಡುಕೋದಕ್ಕಾಗಲ್ಲ. ಯಶ್ಪಾಲ್ ಅವರೇ, ಈ ಭಾಗದಲ್ಲಿ ನೀವು ಹೇಳದಾಗೆ ಬಹಳಷ್ಟು ಜನರು ಪ್ರತ್ಯಕ್ಷನೂ ಪರೋಕ್ಷವಾಗಿ ಮೀನುಗಾರಿಕೆ ಉದ್ಯಮವನ್ನೇ ಅವಲಂಬಿಸಿದ್ದಾರೆ. ಈ ರೀತಿಯ ಒಂದು ಸುಳ್ಳು ವದಂತಿಗಳಿಂದ ಅವರ ಒಂದು ಹೊಟ್ಟೆಪಾಡಿನ ಗತಿಯನ್ನು ಬಹುಶಃ ನೀವು ಹೇಳಿದಾಗೆ ಈ ಒಂದು ಉಡುಪಿ ನಗರಸಭೆ ವ್ಯಾಪ್ತಿಯಲ್ಲಿ 500 ಹೋಟೆಲ್ಗಳಿದೆ. ಹಾಗೇನೆ ಪ್ರತ್ಯಕ್ಷ ಪರೋಕ್ಷವಾಗಿ ಮೀನುಗಾರಿಕಾ ಮೀನಿನ ಫ್ಯಾಕ್ಟರಿ ಆಗಿರ್ಬೋದು, ಈ ತರ ಬಹಳಷ್ಟು ಕೂಲಿ ಕಾರ್ಮಿಕರು ಇವತ್ತಿನ ತನಕ ಅಂದ್ರೆ ಆಸ್ ಆನ್ ಟುಡೇ ಇವತ್ತು ತನಕ ಯಾವುದೇ ಒಬ್ಬ ಗ್ರಾಹಕ
ಅಂದರೆ ನನಗೆ ತಿಳಿದ ಮಟ್ಟಿಗೆ ನಾವು ನಗರಸಭಾ ಸದಸ್ಯನಾಗಿದ್ದೇನೆ. ಉಡುಪಿ ಜನತೆಗೆ ನಾವೆಲ್ಲರೂ ದಿನನಿತ್ಯ ಸಿಗ್ತಾ ಇರ್ತಾರೆ. ಇವತ್ತಿನ ತನಕ ಒಂದೇ ಒಂದು ವ್ಯಕ್ತಿ ಹೋಟೆಲ್ ನಾವು ಇರ್ಬೋದು, ಒಂದೇ ಒಬ್ಬ ಗ್ರಾಹಕ ಈ ಬಗ್ಗೆ ದೂರ ನನ್ನ ಹತ್ರ ತರಲಿಲ್ಲ. ಯಾಕೆಂದರೆ ನಮ್ಮ ಉಡುಪಿ ಜನತೆಗೆ ಮೀನುಗಾರರೇನೆಂಬುದು ಜನರಿಗೆ ಗೊತ್ತುಂಟು. ಅದೇ ರೀತಿ ಮೀನುಗಾರ ಮಹಿಳೆಯರು ಯಾವ ರೀತಿಯಲ್ಲಿ ಕಷ್ಟದಲ್ಲಿ ಅವರ ವೃತ್ತಿಯನ್ನು ಮಾಡ್ತಾರೆ, ಯಾವ ರೀತಿಯಲ್ಲಿ ಅವ್ರು ಬೇಕಾದರೆ ಕಾಸ್ಟ್ಲಿ ಅಂತ ಹೇಳ್ಬೋದು. ಜನರು ಹೇಳ್ತಾರೆ ಏನೋ ಮಾರ ಇನ್ನು ಮೀನು ಪಿರಿಯ 10 ರೂಪಾಯಿ ರಡ್ಡು ಬಂಗುಡೆ ಎತ್ತಿನ 50 ರೂಪಾಯಿಗೆ ರಡ್ಡು ಬಂಗುಡೆ ಕೊಡೋದು, ಅದನ್ನು ಹೇಳ್ತಾರೆ. ಬಿಟ್ಟರೆ ಈ ರೀತಿ ಅನ್ಯಾಯ ಮಾಡಿದಂಥ ಮಾತು ಇಷ್ಟರ ತನಕ ನಾನು ಕೇಳಲಿಲ್ಲ, ಯಾರು ಕೇಳಲಿಕ್ಕಿಲ್ಲ. ಡಾಕ್ಟರ್ ಅವರು ಇದ್ದಾರೆ. ಅದರಿಂದ ಅವರೇನು ಗೊತ್ತಲ್ಲ, ಅವರ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ, ರೇಟ್ ವೇರಿಯೇಷನ್ ಆಗ್ತದೆ. ಏಕೆಂದರೆ ಒಂದು ಹೋಟೆಲ್ ನಾವು 50 ರೂಪಾಯಿಗೆ ಒಂದು ಬಂಗುಡೆ ಕೊಟ್ಟರೆ ಇನ್ನೊಂದು ಹೋಟೆಲ್ ನಾವು 40 ರೂಪಾಯಿಗೆ ಕೊಡ್ಬೋದು, ಅವ ಲಾಭ ಕಮ್ಮಿ ಇಟ್ಕೊಂಡು ಕೊಡ್ಬೋದು. ಅದು ಅವರವರಿಗೆ ಬಿಟ್ಟು ವಿಚಾರ, ಲಾಭದ ವಿಚಾರ ಅವರವರಿಗೆ ಬಿಟ್ಟು ವಿಚಾರ. ಇನ್ನೊಂದು ಹೋಟೆಲ್ ನಾವು ಅವನ ಕ್ವಾಲಿಟಿ ಫುಡ್ ಒಳ್ಳೆದಿದ್ರೆ ಅವನನ್ನು ದೂರ್ತಾನೆ, ಅವ ಅದಕ್ಕೆ ಇದು ಮಿಕ್ಸ್ ಮಾಡ್ತಾನೆ, ಅದಕ್ಕೆ ಅನ್ನಕ್ಕೆ ಇದು ಮಿಕ್ಸ್ ಮಾಡ್ತಾನೆ, ಟೇಸ್ಟಿ ಪೌಡರ್ ಮಾಡ್ತಾನೆ. ಅದೆಂತ ಹೋದ ಅದು ಜನರು ಗೊತ್ತಿರ್ತದೆ, ಅವ ಎಂತ ಮಾಡ್ತಾರೆ, ಅದು ಬಿಸ್ನೆಸ್ ಕಾಂಪಿಟೇಟಿವ್ ಇರ್ತದೆ ಕೆಲವು ಬಿಸ್ನೆಸ್ಸಲ್ಲಿ. ಆದರೆ ನಮ್ಮ ಮಾರಾಟ ಮಾಡುವ ಮಹಿಳೆಯರು ಆ ರೀತಿ ಮಾಡೋದಿಲ್ಲ. ಕಾಸ್ಟ್ಲಿ ಇರ್ಬೋದು, ಅಲ್ಲಿ ಸಮುದ್ರದಲ್ಲಿ ಮೀನಿನ ಕೊರತೆ ಇರುವಾಗ, ಶ್ರಮ ಇರುವಾಗ, ಮೆಟೀರಿಯಲ್ ಕಮ್ಮಿ ಸಿಕ್ಕಿದಾಗ 100 ರೂಪಾಯಿಗೆ 5 ಬಂಗುಡೆ ಸಿಗ್ಬೋದು, 100 ರೂಪಾಯಿ 2 ಸಿಗ್ಬೋದು. ಅದೇಕೆಂದರೆ ನಾವು ಪ್ರಕೃತಿಯನ್ನು ನಂಬಿರುವವರು. ಇವತ್ತು ಮೀನುಗಾರಿಕೆ ಆಗ್ಬೋದು, ನಾಳೆ ಮೀನುಗಾರಿಕೆ ಸ್ತಬ್ಧ ಆಗ್ಬೋದು. ಅದರಿಂದಾಗಿ ಮಹಿಳಾ ಮೀನುಗಾರರು ಯಾವ ರೀತಿಯಲ್ಲಿ ಆ ಒಂದು ವಿಶ್ವಾಸನ ಇಟ್ಕೊಂಡಿದ್ದಾರಲ್ಲ, ಖಂಡಿತವಾಗಿಯೂ ಮುಂದಿನಲ್ಲಿ ಕೂಡ ಅದನ್ನು ಅವರು ಮುಂದುವರಿಸ್ತಾರೆ. ಜನರಿಗೆ ಕೂಡ ಉಡುಪಿಯ ಜನತೆಗೆ ಗೊತ್ತು. ನಾಳೆ ನಾನು ಹೇಳ್ತೇನೆ, ಈ ಮಾಧ್ಯಮದ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ, ಇದೇ ರೀತಿ ಮುಂದುವರೆದ್ರೆ ನಾವು ಇಡೀ ಜಿಲ್ಲೆಯವರು ಎಲ್ಲರ ಸಹಭಾಗಿತ್ವದಲ್ಲಿ ಡಾಕ್ಟರ್ ಇರ್ಬೋದು, ಹೋಟೆಲ್ ಮಾಲಕರು ಇರ್ಬೋದು, ಎಲ್ಲರೂ ಜನಪ್ರತಿನಿಧಿಗಳನ್ನು ಎಲ್ಲ ಇಂಟೆಲೆಕ್ಚುಯಲ್ಸನ್ನು ಸೇರಿಕೊಂಡು ಒಂದು ಸಾರ್ವಜನಿಕವಾಗಿ ಎಲ್ಲರೂ ಜೊತೆಯಾಗಿ ಮೀನು ಅದನ್ನು ಸೇವನೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಒಂದು ಮತ್ಸ್ಯ ಮೇಳದ ರೀತಿಯಲ್ಲಿ ಮಾಡಲಿಕ್ಕೆ ನಾವು ಮುಂದಾಗ್ತೇವೆ. ಇದೇ ರೀತಿಯಲ್ಲಿ ಜನರು ಕೂಡ ನಮಗೆ ಸಹಕಾರ ಕೊಡಬೇಕು. ಇಂಥ ಸಮಸ್ಯೆಗಳಿದ್ದಾಗಿ ಯಾವ ವದಂತಿಗಳು ಬಂದರೆ ತಕ್ಷಣ ಯಾವ ಮಾರ್ಕೆಟಲ್ಲಿ ಆಗಿದೆ ಅಂತ ನಮಗೆ ಮಾಹಿತಿ ಕೊಡಬೇಕು. ಆಗ ನಾವು ಅದಕ್ಕೆ ಸರಿಯಾ ತಪ್ಪ ಅಲ್ಲಿ ಆಗಿದೆ ಇಲ್ಲ ಅಂತ ಅವರಿಗೆ ಉತ್ತರ ಕೊಡ್ತೇವೆ. ಒಂದು ವೇಳೆ ಆಗಿದ್ದರೆ ಅದರ ಬಗ್ಗೆ ಕ್ರಮ ಕೈಗೊಳ್ಳಲಿಕ್ಕೆ ನಾವು ಜಿಲ್ಲಾಡಳಿತ ಇಲಾಖೆಗೆ ನಾವು ಸಂಪೂರ್ಣವಾದ ಸಹಕಾರವನ್ನು ಕೊಡಲಿಕ್ಕೆ ನಾವು ಇಚ್ಛೆ ಪಡ್ತೇವೆ. ಆರ್ಎನ್ ಭಟ್ ಅವರೇ, ಕೊನೆಯದಾಗಿ ಏನು ಹೇಳ್ತೀರಾ ಈ ಬಗ್ಗೆ? ಕೊನೆಯದಾಗಿ ಅಂತೇಳಿ ನಾನು ಹೇಳೋದಷ್ಟೇ, ಅದ್ರ ಬಗ್ಗೆ ನೀವು ತಿಳುವಳಿಕೆಯನ್ನು ಮಾತ್ರ ಹೆಚ್ಚಿಸ್ಕೊಳ್ಬೇಕು. ಇವ್ರು ಹೇಳಿದಾಗೆ ಫ್ರೆಶ್ ಮೀನು ಯಾವುದು ಇದು ಯಾವುದು ಅಂತ ನೋಡಬೇಕು, ಸೋರ್ಸನ್ನು ಹುಡ್ಕೊಳ್ಬೇಕು, ರಿಪೋರ್ಟ್ ಮಾಡಬೇಕು. ಏನಾದರೂ ಪ್ರಾಬ್ಲಮ್ ಇದ್ದರೆ ಕೂಡಲೇ ನೀವು ಡಾಕ್ಟರ್ ಹತ್ರ ಬಂದು ಅದ್ರ ಬಗ್ಗೆ ಈಗ ಇಂಥದ್ದಿಲ್ಲ ವಿಷಯ ಆದರೆ ನಮಗೆ ನಾವು ಈ ಕ್ಯಾನ್ ಕಮ್ ಟು ಸಮ್ ಡಯಾಗ್ನೋಸಿಸ್. ಮೀನಿಂದ ಹೀಗಾಗಿದೆಯಾ ಅಥವಾ ಅದು ಬೇರೆ ಅಂತ ಕಾರಣ ಉಂಟಾ? ಕೆಲವು ವೈರಲ್ ಇನ್ಫೆಕ್ಷನ್ ಇದ್ದಾಗ ಕಾಕತಾಳೀಯವಾಗಿ ಮೀನು ತಿಂದಿರ್ತಾರೆ, ಅದಕ್ಕೂ ನಾವು ಕನೆಕ್ಷನ್ ಮಾಡ್ಬೋದು. ನಮ್ಮದು ವೈದ್ಯಕೀಯವಾಗಿ ನಾವು ಹೇಳೋದಂದ್ರೆ ಇಷ್ಟೇ, ನೀವು ಅದನ್ನು ಕೂಲಂಕಷವಾಗಿ ಆ ಪರಿಸ್ಥಿತಿನ ಅವಲೋಕಿಸಿಕೊಂಡು ತಿಳಿದುಕೊಂಡು ಆಮೇಲೆ ಅದ್ರ ಬಗ್ಗೆ ಓಪನ್ ಆಗಿ ಅದ್ರ ಬಗ್ಗೆ ಎಚ್ಚೆತ್ತುಕೊಂಡು. ಇನ್ನೊಂದೇನಂದರೆ ಡಾಕ್ಟರ್ ಅವರ ಮಾತಿಗೆ ಅಡ್ಡ ಬಂದೆ, ಇವತ್ತು ದಿನನಿತ್ಯ ಮಾರ್ಕೆಟಲ್ಲಿ ಮೀನು ಖರೀದಿ ಮಾಡ್ತಾರೆ. ಕೆಲವರು ಏನು ಮಾಡ್ತಾರೆ ಅಂದರೆ ಒಂದು ವಾರಗಾದಷ್ಟು ಮೀನನ್ನು ತಗೊಂಡೋಗಿ ಫ್ರಿಜ್ಜಲ್ಲಿ ಇಡ್ತಾರೆ. ಇವತ್ತಿನ ಪರಿಸ್ಥಿತಿಯಲ್ಲಿ ದಿನನಿತ್ಯ ಎಲೆಕ್ಟ್ರಿಸಿಟಿ ಪವರ್ ಕಟ್ಗಳಿರ್ತದೆ, ಆಗ ಒಮ್ಮೆ ಫ್ರೀಸ್ ಆಗಿರ್ತದೆ, ಕೋಲ್ಡ್ ಹೋಗಿರ್ತದೆ. ಆ ಸಂದರ್ಭದಲ್ಲಿ ಮೀನು ಕೊಳ್ತು ಹೋಗ್ಬೋದು. ಅದಕ್ಕೆ ಯಾರು ನಾವು ಜವಾಬ್ದಾರಿ, ಮೀನು ಮಾರೋ ಮಹಿಳೆಯರು ಜವಾಬ್ದಾರಲ್ಲ. ಅವ್ರು ಒಂದೊಂದು ವಾರ ಪ್ರಿಸರ್ವ್ ಮಾಡಿಟ್ಟು ಅಲ್ಲಿ ಕರೆಂಟ್ ಹೋಗಿತ್ತು, ರಾತ್ರಿ ಸಿಡಿಲು ಬಡ್ದು 2 ದಿನ ಕರೆಂಟ್ ಇಲ್ಲ, ಆಗ ಅವ್ರು ಕರೆಂಟ್ ಇಲ್ಲದೆ ಮೀನು ಹಾಳಾಗಿದೆ ಅಂತ ಹೇಳ್ಬೇಕು ಹೊರತು ಮಾರ್ಕೆಟಿಂದ ತಂದ ಮೀನು ಹಾಳಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ತದೆ. ಒಪ್ಪುದಿಲ್ಲ. ಡಯಾಗ್ನೋಸಿಸ್ ಅಂತ ಹೇಳಿದ್ರೆ ಇದೆ, ನೀವು ಇದ್ರ ಬಗ್ಗೆ ಕರೆಕ್ಟ್ ಆಗಿ ಮಾಡ್ಕೊಂಡು. ಮತ್ತೆ ಯಾರು ಮೀನು ಮಾರುವವರು ಮಾರ್ಕೆಟ್ ಅಲ್ಲಿ ಈ 1 ತಿಂಗಳ ಲ್ಯಾಬಿನ ಮೀನು ಬತ್ತಲ್ಲ ಅಂತ ಯಾರು ಹೇಳುದಿಲ್ಲ, ಇವತ್ತಿಗೆ ಎಷ್ಟು ಬೇಕಂತ. ಅದನ್ನ ಜನರು ಅಂತ ಹೇಳ್ತಾರೆ, ಕೆಲವೊಮ್ಮೆ ಕಮ್ಮಿ ರೇಟ್ ಇದ್ದಂತೆ ತಗೊಂಡಿರ್ಬೋದು, ಅವರ ಕರೆಂಟ್ ಸ್ವಲ್ಪ ಪವರ್ ಕಟ್ಟಿಂದ ಸಮಸ್ಯೆ ಆಗಿರ್ಬೋದು. ಅದಕ್ಕೆ ನಮ್ಮನ್ನು ಯಾರು ಆ ಪಾಪದ ಮಹಿಳಾ ಮೀನುಗಾರರನ್ನು ಅದನ್ನು ಜವಾಬ್ದಾರಿ ಮಾಡಿದರೆ ನಾನು ಅದಕ್ಕೆ ಅದನ್ನು ನಾವು ಒಪ್ಪಲಿಕ್ಕೆ ನಾನು ಅಡ್ಡಿಲ್ಲ. ಅದರಿಂದ ಆ ಕಾಲಕ್ರಮೇಣ ಅವರ ಒಂದಿನದ ಬೆಳಿಗ್ಗೆ ತಗೊಂಡದ ಮೀನನ್ನು 1 ದಿನ ಇಡ್ಬೋದು, ಅಲ್ಲ 2 ದಿನ ಇಡ್ಬೋದು. ಅದು ಅವರಿಗೆ ಇಷ್ಟ ಬಂದಾಗಿ ಅವರು 1 ವಾರ ಇಡ್ಬೋದು. 1 ವಾರ ಇಟ್ಟಾಗ ಅದು ಫ್ರೆಶ್ ಇದ್ರೆ ಅವ್ರ ನಸೀಬ್, ಅವರ ಪುಣ್ಯ ಅಂತ ಹೇಳ್ಬೇಕು. ಪವರ್ ಕಟ್ಟಿಂದ ಕೊಳ್ತೋಗಿದ್ರೆ ಅದನ್ನು ಅವರ ಇದನ್ನು ಜವಾಬ್ದಾರಿಯನ್ನು ಅವರೇ ವಹಿಸ್ಕೊಳ್ಬೇಕು. ಎನಿಥಿಂಗ್ ವಿಚ್ ಇಸ್ ಫ್ರೆಶ್ ಇಸ್ ಆಲ್ವೇಸ್ ಹೆಲ್ದಿ. ಫ್ರೆಶ್ ಇಸ್ ಆಲ್ವೇಸ್ ಹೆಲ್ದಿ. ರೆಫ್ರಿಜರೇಟರ್ ಅಲ್ಲಿ ಇಡೋದು ಕೂಡ ಒಂದು ರೀತಿ ಮೀನಿನ ತಾಜಾತನವನ್ನು ಕಳೆದುಕೊಳ್ಳುವ. ಏನಾಗ್ತದೆ ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ ಈ ಬಿಸಿ ಶೆಡ್ಯೂಲ್ ಅಲ್ಲಿ ಕೆಲವರಿಗೆ ಮಾರ್ಕೆಟ್ ಬರ್ಲಿಕ್ಕೆ ಆಗುದಿಲ್ಲ, ಎಲ್ಲವನ್ನು ನಾವು ಅವರಿಗೆ ಪಾಠ ಹೇಳಲಿಕ್ಕೆ ಆಗುದಿಲ್ಲ. ನಾವೇನ್ ಹೇಳ್ತಂದ್ರೆ ಮೀನನ್ನು ಫ್ರೆಶ್ ತಿಂದ್ರೆ ಅದು ಆರೋಗ್ಯಕ್ಕೆ ಉತ್ತಮ ಅಂತ ಹೇಳ್ತೇವೆ. ಅದನ್ನು ಅದು 4 ದಿನ ಫ್ರಿಜ್ ಅಲ್ಲಿ ಇಟ್ರೆ ಅವರ ಪರ್ಸನಲ್ ಲೈಫಲ್ಲಿ ನಾವು ಇನ್ವಾಲ್ವ್ ಆಗ್ಲಿಕ್ಕೆ ಆಗುದಿಲ್ಲ. ನೀವು ತಿನ್ಬಾರ್ದು, ತಿನ್ಬೇಡಿ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದನ್ನು ಅವರಿಗೆ ಬಿಟ್ಟ ವಿಚಾರವಾಗಿರ್ತದೆ. ಎಷ್ಟೊತ್ತು ಬಂದು ಈ ಒಂದು ಸಮಸ್ಯೆಯ ಕುರಿತಾಗಿ ಮಾಹಿತಿಯನ್ನು ನೀಡಿ ಈ ವದಂತಿಗಳಿಗೆ ಕಿವಿಗೊಡಬೇಡಿ ಅನ್ನುವ ಕುರಿತು ನಮ್ಮ ವೀಕ್ಷಕರ ಜೊತೆ ಚರ್ಚೆಯನ್ನ ಮಾಡಿದ್ದಕ್ಕೆ ಧನ್ಯವಾದಗಳು. ಖಂಡಿತವಾಗಿ ಒಂದು ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ, ಮಾಧ್ಯಮದವರು ಕೂಡ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮೂಲಕ ಇವತ್ತು ಜನರಲ್ಲಿ ಜನಜಾಗೃತಿ ಮೂಡಿಸುವಂತೆ ಕೆಲಸ ಕಾರ್ಯ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸ್ಪಂದನ ಮಾಧ್ಯಮದವರಿಗೆ ಸಮಸ್ತರ
ನಮ್ಮ ಉಡುಪಿ ಜನತೆಯ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ಖಂಡಿತವಾಗಿಯೂ ಇದೇ ರೀತಿಯ ವದಂತಿಗಳು ಮುಂದುವರೆದ್ರೆ ನಿಮ್ಮೆಲ್ಲರ ಸಹಕಾರದಿಂದ ಒಂದು ದೊಡ್ಡ ಮಟ್ಟದಲ್ಲಿ ಇಡೀ ಜಿಲ್ಲೆಯ ಜನತೆಗೆ ಎಲ್ಲರೂ ಸೇರಿಕೊಂಡು ಮೀನು ಸೇವನೆ ಮಾಡುವಂಥ ಒಂದು ಕೆಲಸ ಕಾರ್ಯ ಮಾಡ್ತೇವೆ. ಅದಕ್ಕೂ ಕೂಡ ನೀವು ಇದೇ ರೀತಿಯ ಸಹಕಾರ ಪ್ರಚಾರವನ್ನು ಕೊಡಬೇಕೆಂಬ ಒಂದು ವಿನಂತಿಯನ್ನು ಈ ಸಂದರ್ಭ ಮಾಡಲಿಕ್ಕೆ ಬಯಸ್ತೇನೆ. ಧನ್ಯವಾದಗಳು ಸರ್, ಇಬ್ರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಈ ಕುರಿತು ಮಾಹಿತಿಯನ್ನು ನೀಡಿದ್ದಕ್ಕೆ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಬಹುಶಃ ಕರಾವಳಿ ಜನರಿಗೆ ಮೀನಿನ ತಾಜಾತನದ ಅರಿವಿರುತ್ತೆ. ಎಲ್ಲೋ ಒಂದು ಕಡೆ ಮಾಲ್ ಅಥವಾ ಸೂಪರ್ ಮಾರ್ಕೆಟ್ಗಳಲ್ಲಿ ತಗೊಳ್ಳುವ ಪ್ರಿಸರ್ವೇಟಿವ್ ಮೀನುಗಳ ತಾಜಾತನ ಪರಿಶೀಲನೆ ಮಾಡಲಿಕ್ಕೆ ಗೊತ್ತಿಲ್ಲದಿದ್ರೆ ಬಹುಶಃ ಈ ಮೀನಿನಲ್ಲಿ ಕೆಮಿಕಲ್ ಮಿಶ್ರಿತ ಆಗಿದೆಯೋ ಇಲ್ವೋ ಅನ್ನುವ ಸಂಶಯಗಳು ಕಾಡತೊಡಗುತ್ತೆ. ಆದ್ರೆ ಇಲ್ಲಿಯ ಜನರು ಈ ಕುರಿತಾಗಿ ಏನು ಒಂದು ಐಡೆಂಟಿಫಿಕೇಶನ್ ಮಾಡುವಷ್ಟು ಜ್ಞಾನವನ್ನ ಹೊಂದಿದ್ದಾರೆ ಅನ್ನುವುದು ಬಹುಶಃ ಪ್ರತಿಯೊಬ್ಬರಿಗೂ ಗೊತ್ತಿರುವ ವಿಷಯ. ಬಹುಶಃ ಇಂತಹ ವದಂತಿಗಳಿಗೆ ತಲೆ ಕೊಡಬೇಡಿ. ಈ ರೀತಿಯ ವದಂತಿಗಳು ಕಂಡು ಬಂದಲ್ಲಿ ಅಥವಾ ಈ ರೀತಿಯ ಒಂದು ಸಂಶಯಗಳು ನಿಮಗೆ ಕಂಡು ಬಂದಲ್ಲಿ ಸಂಬಂಧಪಟ್ಟ ಇಲಾಖೆಗಳಿಗೆ ದೂರನ್ನ ನೀಡಿ ಈ ಕುರಿತು ಕ್ರಮವನ್ನ ಕೈಗೊಳ್ಳುವಂತಹ ಒಂದು ಹೆಜ್ಜೆಯನ್ನ ಇಡಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಇದಿಷ್ಟು ಈ ಹೊತ್ತಿನ ವಿಶೇಷ. ನಿಮ್ಮೂರಿನ ನಿರಂತರ ಸುದ್ದಿ ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.